ಶ್ರೀ ಡಾಕ್ಟರ್ ನಾದಾ ಶೆಟ್ಟಿ ಅವರು ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತೇವೆ. ಅದೇ ರೀತಿ ಈ ಸಂವಾದದ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ಶ್ರೀ ಮೋಹನ್ ದಾಸ್ ಸುರತ್ಕಲ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಈ ಸಂವಾದದಲ್ಲಿ ಭಾಗವಹಿಸಲಿಕ್ಕೆ ಇರುವಂತಹ ಅತಿಥಿಗಳಾದ ಶ್ರೀ ಮುದ್ದು ಮೂಡುಬೆಳ್ಳೆಯವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ಮುದ್ದು ಮೂಡುಬೆಳ್ಳೆಯವರು ದಯವಿಟ್ಟು ಬನ್ನಿ. ಹಾಗೆಯೇ ಶ್ರೀಮತಿ ಭವ್ಯ ಶೆಟ್ಟಿ, ಶ್ರೀ ಡೊಂಬಯ್ಯ, ಕುಮಾರಿ ಅನನ್ಯ, ಕುಮಾರಿ ವೈಭವಿ, ಗೋವಿಂದಾಸ್ ಕಾಲೇಜ್ ಕುಮಾರಿ ವೈಭವಿ ಮತ್ತು ಕುಮಾರಿ ಅನನ್ಯ ಕೆನರಾ ಕಾಲೇಜ್ ದಯವಿಟ್ಟು ವೇದಿಕೆಗೆ ಬನ್ನಿ. ಈ ಕಾರ್ಯಕ್ರಮದ ನಿರ್ವಹಣೆಯನ್ನು ಶ್ರೀ ಸತ್ಯನಾರಾಯಣ ಭಟ್ ಅವರು ಮಾಡಲಿದ್ದಾರೆ. ದಯವಿಟ್ಟು ಮೀನಾಕ್ಷಿ ಮೇಡಮ್ ಅವರು ಕಾರ್ಯಕ್ರಮ ನಿರ್ವಹಣೆ ಮಾಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಅಧ್ಯಕ್ಷತೆಯನ್ನು ವಹಿಸುವಂತಹ ಶ್ರೀ ಮೋಹನ್ ದಾಸ್ ಸುರತ್ಕಲ್ ರವರು, ಅದೇ ರೀತಿಯಲ್ಲಿ ಕನ್ನಡದ ಪ್ರಖ್ಯಾತ ಲೇಖಕರಲ್ಲಿ ಒಬ್ಬರಾದಂತಹ ಶ್ರೀ ಮುದ್ದು ಮೂಡುಬೆಳ್ಳೆ, ರಂಗಭೂಮಿಯ ಶ್ರೀ ಶೀನಾ ನಾಡೋಳಿಯವರು, ಹಾಗೆ ರಂಗಭೂಮಿಯ ಶ್ರೀಮತಿ ಭವ್ಯ ಶೆಟ್ಟಿಯವರು, ಶ್ರೀ ಡೊಂಬಯ್ಯ ಇಡ್ಕಿದ್ರವರು, ಕೆನರಾ ಕಾಲೇಜಿನ ವಿದ್ಯಾರ್ಥಿನಿಯಾದಂತಹ ಕುಮಾರಿ ಅನನ್ಯಯೇ, ಹಾಗೆ ಗೋವಿಂದಾಸ್ ಕಾಲೇಜಿನ ವಿದ್ಯಾರ್ಥಿನಿಯಾದಂತಹ ಕುಮಾರಿ ವೈಭವಿ ಇವರೆಲ್ಲ ಇದ್ದಾರೆ. ಈಗ ಸ್ವಾಗತವನ್ನು ಕೋರ್ತಾರೆ ಶ್ರೀಮತಿ ರತ್ನಾವತಿ ಬೈಕಾಡಿ ಅವರು. ಎಲ್ರಿಗೂ ನಮಸ್ಕಾರ. ಇದೊಂದು ಬಹಳ ರೋಚಕವಾದ ಕಾರ್ಯಕ್ರಮ, ಸಮ್ಮೇಳನಾಧ್ಯಕ್ಷರೊಂದಿಗೆ ಸಂವಾದ. ಬೆಳಗಿನಿಂದ ನಾವು ಸಮ್ಮೇಳನಾಧ್ಯಕ್ಷರ ನಗುಮುಖ ಮತ್ತು ಉತ್ಸಾಹವನ್ನು ನೋಡುತ್ತಿದ್ದೇವೆ. ಇನ್ನು ಅವರೊಂದಿಗೆ ಸಂವಾದ ಕಾರ್ಯಕ್ರಮ. ಈಗ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನದಲ್ಲಿದ್ದಾರೆ ಗೌರವಾನ್ವಿತ ಶ್ರೀ ಮೋಹನ್ ದಾಸ್ ಸುರತ್ಕಲ್ ಇವರು ಕನ್ನಡ ಸಂಸ್ಕೃತ ಭಾಷಾ ವಿದ್ವಾಂಸರು, ಹಿರಿಯ ಪತ್ರಕರ್ತ, ಅಗ್ನಿ ಕನ್ನಡ ಪತ್ರಿಕೆಯ ಸಂಸ್ಥಾಪಕ ಸಂಪಾದಕರು. ಸುಮಾರು 1979ರಿಂದ 85ರವರೆಗೆ ಪುರವಾಣಿ ವಾರಪತ್ರಿಕೆಯ ಸಂಪಾದಕರಾಗಿ ದುಡಿದ ಅನುಭವ ಇವರಿಗಿದೆ. ಅಂಕಣ ಬರಹಗಾರರು, ಸಪ್ತಶರ, ಹಣತೆ ಕಾದಂಬರಿಗಳ ಲೇಖಕ, ಮಕರಂದ, ಬೆಳಕಿನೆಡೆಗೆ, ನಗುವಿನೆಡೆಗೆ, ಶುಭ ನುಡಿಯೇ, ಶಕುನದ ಹಕ್ಕಿ, ಕಲ್ಯಾಣಂ ತುಳಸಿ ಕಲ್ಯಾಣಂ ಇವರದು ಪ್ರಕಟಿತ ಲೇಖನ ಸಂಕಲನಗಳು. ಕೇನೋಪನಿಷತ್, ಪ್ರಶ್ನೋಪನಿಷತ್, ಕಠೋಪನಿಷತ್ ಇವು 3 ಸಂಸ್ಕೃತದಿಂದ ಪದ್ಯ ರೂಪದಲ್ಲಿ ಭಾಷಾಂತರಿಸಿದ ಅನುವಾದ ಗ್ರಂಥಗಳು. ಇವರು 1993ರಿಂದ 98ರವರೆಗೆ ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಒಟ್ಟು 8 ಸಮ್ಮೇಳನಗಳನ್ನು ನಡೆಸಿದ ಅನುಭವ ಇವರಿಗಿದೆ. 1977ರಲ್ಲಿ ಮಂಗಳೂರಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮುಖ್ಯ ಕಾರ್ಯದರ್ಶಿಯಾಗಿ ದುಡಿದಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು, ಹಲವಾರು ಸಂಘ ಸಂಸ್ಥೆಗಳು, ವಿವಿಧ ಪತ್ರಿಕಾ ಮಾಧ್ಯಮಗಳ ಗೌರವ ಪಡೆದಿದ್ದಾರೆ. ಉಳಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಮಹಾಮಾಯಿ ದೇವಾಲಯದ ಧರ್ಮದರ್ಶಿಗಳು ಆಗಿದ್ದಾರೆ. ಇನ್ನು ನಮ್ಮೆಲ್ಲರಿಗೂ ಇವರಿಗೆ ಶ್ರೀಯುತ ಮೋಹನ್ ದಾಸ್ ಸುರತ್ಕಲ್ ಇವರಿಗೆ ನಮ್ಮ ಎಲ್ಲರ ಪರವಾಗಿ ನಾನು ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮೆಲ್ಲರಿಗೂ ಚಿರಪರಿಚಿತರು, ಆತ್ಮೀಯರು ಆದ ಶ್ರೀ ಮುದ್ದು ಮೂಡುಬೆಳ್ಳೆಯವರು ನಮ್ಮೊಂದಿಗಿದ್ದಾರೆ. ಸದ್ದುಗದ್ದಲವಿಲ್ಲದೆ ಸಾಹಿತ್ಯ ಸೇವೆ ಮಾಡಿಕೊಂಡು ಬಂದ ಇವರು ಕವಿ, ಕತೆಗಾರ, ಸಂಪಾದಕ ಮತ್ತು ಆಕಾಶವಾಣಿಯ ನಿವೃತ್ತ ಪ್ರಸಾರಕರು ಮಾತ್ರವಲ್ಲ, ಅವರು ಹಾಡುವುದನ್ನು ನಾನು ಕೇಳಿದ್ದೇನೆ. ಶ್ರೀ ಮುದ್ದು ಮೂಡುಬೆಳ್ಳೆಯವರನ್ನು ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ತಿದ್ದೇನೆ. ನಮ್ಮೊಂದಿಗಿರುವ ಇನ್ನೊಬ್ಬರು ಹಲವು ಕಲೆಗಳ ಸಂಗಮ ಶ್ರೀ ಶೀನಾ ನಾಡೋಳಿ, ನೀನಾಸಂ ಪದವೀಧರ, ವೃತ್ತಿಯಲ್ಲಿ ಉಪನ್ಯಾಸಕರು, ರಂಗಭೂಮಿ ಚಟುವಟಿಕೆಗಳು ಇವರ ಪ್ರವೃತ್ತಿ. ಪ್ರಸ್ತುತ ಕಾಂಜೇಯ ಅಂದರೆ ಕಾಂತಾರದ ಜನಪದ ವೇದಿಕೆಯ ಸಂಚಾಲಕರಾಗಿದ್ದಾರೆ. 30ಕ್ಕೂ ಹೆಚ್ಚು ಮಕ್ಕಳ ನಾಟಕ ನಿರ್ದೇಶನ, 20ಕ್ಕೂ ಹೆಚ್ಚು ನಾಟಕಗಳಿಗೆ ಸಂಗೀತ ನಿರ್ದೇಶನ ಮಾಡಿದ ಧೀಮಂತ ವ್ಯಕ್ತಿ. ತುಳು ಜನಪದ ಹಾಡುಗಳಿಗೆ ರಾಗ ಸಂಯೋಜನೆ ಮಾಡಿ ಹಾಡಿದ ಸಿಡಿಗಳು ಬಿಡುಗಡೆಯಾಗಿವೆ. ನಾಟಕ ಅಕಾಡೆಮಿ ಸದಸ್ಯರಾಗಿ ದುಡಿದಿದ್ದಾರೆ. ಕತೆ ಕವನಗಳನ್ನು ಬರೆಯುವ ಹವ್ಯಾಸವೂ ಇವರಿಗಿದೆ. ಶಿಕ್ಷಣ ರಂಗದಲ್ಲಿ ಸಲ್ಲಿಸಿದ ಸೇವೆಗೆ ಜ್ಞಾನ ಸಂಜೀವಿನಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಶೀನಾ ನಾಡೋಳಿ ಇವರನ್ನು ಎಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಿದ್ದೇನೆ. ಶ್ರೀಮತಿ ಭವ್ಯ ಶೆಟ್ಟಿ ಇವರು ಮಂಗಳೂರು ಸಂತ ಎಲಾಶಿಯಸ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜರ್ನಿ ಥಿಯೇಟರ್ ಗ್ರೂಪ್ ರಿಜಿಸ್ಟರ್ಡ್ ಮಂಗಳೂರು ಇದರ ಅಧ್ಯಕ್ಷೆಯಾಗಿದ್ದಾರೆ. ಪ್ರಸ್ತುತ ಭೂತಾರಾಧನೆಯ ವಿಷಯದಲ್ಲಿ ಸಂಶೋಧನಾ ಕೆಲಸ ಮಾಡುತ್ತಿದ್ದಾರೆ. ಶ್ರೀಮತಿ ಭವ್ಯ ಶೆಟ್ಟಿಯವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಡೊಂಬಯ್ಯ ಇಡ್ಕಿದು ಇವರು ಬಂಟ್ವಾಳ ತಾಲೂಕಿನ ಇಡ್ಕಿದು ಎಂಬ ಹಳ್ಳಿಯಲ್ಲಿ ಬೆಳೆದವರು. ನಾಟಕ ನಿರ್ದೇಶನ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಆಸಕ್ತರು. ಚಿಂತನಾಶೀಲ ಕವನಗಳನ್ನು ಬರೆದ ಇವರೊಬ್ಬ ಕವಿಯೂ ಹೌದು. ಚಂದದ ಕವಿತೆಗಳನ್ನು ಹೊಸೆಯುವ ಹೊಸ ಬರಹಗಾರರಲ್ಲಿ ಡೊಂಬಯ್ಯ ಇಡ್ಕಿದು ಸಹ ಒಬ್ಬರು. ಇವರು ಮಣಿಪಾಲದಲ್ಲಿ
ಪತ್ರಿಕೋದ್ಯಮ ಉಪನ್ಯಾಸಕರಾಗಿದ್ದಾರೆ. ಪ್ರಸ್ತುತ ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಇದರ ಮಾಹಿತಿ ಶಿಕ್ಷಣ ಮತ್ತು ಸಂವಹನ ಸಂಯೋಜಕ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್. ದೊಂಬಯ್ಯ ಇಡ್ಕಿದು ಇವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ. ಕುಮಾರಿ ಅನನ್ಯ ಎ ಇವರು ಕೆನರಾ ಕಾಲೇಜಿನ 2ನೇ ವರ್ಷದ BSc ವಿದ್ಯಾರ್ಥಿನಿಯಾಗಿದ್ದಾರೆ. ಪುಸ್ತಕಗಳನ್ನು ಓದುವುದು ಇವರ ಹವ್ಯಾಸ. ವಾಸ್ತವ್ಯ ಕೊಣಾಜೆ. ಇವರಿಗೂ ಆತ್ಮೀಯ ಸ್ವಾಗತ. ಕುಮಾರಿ ವೈಭವಿ ಇವರು ಗೋವಿಂದದಾಸ ಕಾಲೇಜಿನ ವಿದ್ಯಾರ್ಥಿನಿ, ತೃತೀಯ BCom ಅಧ್ಯಯನ ಮಾಡ್ತಿದ್ದಾರೆ. ಇವರು ರಚಿಸಿದ ಕವಿತೆಗಳು ಕಾಲೇಜಿನ ವಾರ್ಷಿಕ ಸಂಚಿಕೆ ನವ್ಯ ದಿಗಂತ ಮತ್ತು ವಿದ್ಯಾರ್ಥಿವಾಣಿ ಭಿತ್ತಿ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ. ಪ್ರೌಢಶಾಲೆಯಲ್ಲಿ ಕರೆಯುತ್ತಿರುವಾಗಲೇ ಕವನಗಳನ್ನು ರಚಿಸಿ ಬಹುಮಾನಗಳನ್ನು ಪಡೆದಿರುತ್ತಾರೆ. ಮಂಗಳೂರು ತಾಲೂಕು ಆಯೋಜಿಸಿದ್ದ ವಿಶ್ವ ಮಹಿಳಾ ಗೋಷ್ಠಿಯಲ್ಲಿ ಸ್ವರಚಿತ ಕವನ ವಾಚನ ಮಾಡಿರುತ್ತಾರೆ. ಸಂಗೀತ, ನಾಟಕ, ಭಾಷಣ ಹಾಗೂ ಕಾರ್ಯಕ್ರಮ ನಿರೂಪಣೆಯಲ್ಲಿ ಆಸಕ್ತರು. ವೈಭವಿ, ನಿಮಗೆ ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ. ಹಾಗೆ ವೇದಿಕೆ ಮುಂಭಾಗದಲ್ಲಿರುವ ನಿಮ್ಮೆಲ್ಲರಿಗೂ ಸ್ವಾಗತ. ಧನ್ಯವಾದ. ಸ್ವಾಗತಿಸಿದಂತಹ ಶ್ರೀಮತಿ ರತ್ನಾವತಿ ಬೈಕಾಡಿಯವರಿಗೆ ವಂದನೆಗಳು. ಇನ್ನೀಗ ನೇರವಾಗಿ ನಾವು ಸಂವಾದಕ್ಕೆ ಹೋಗುವ ಸಮ್ಮೇಳನಾಧ್ಯಕ್ಷರೊಂದಿಗೆ ತಾವುಗಳು ಮಾತಾಡಬೇಕು, ಅವರಿಗೆ ಪ್ರಶ್ನೆಗಳನ್ನು ಕೇಳಬೇಕು, ಅವರಿಂದ ಒಳ್ಳೆಯ ಉತ್ತರಗಳನ್ನು ನಾವು ಬಯಸ್ತಾ ಇದ್ದೇವೆ. ದಯವಿಟ್ಟು ಈ ಸಂವಾದ ಕಾರ್ಯಕ್ರಮದ ರೂವಾರಿ ಮೋಹನ್ದಾಸ್ ಸುರತ್ಕಲ್ ಸರ್ ತಾವು ಮುಂದುವರಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಸಮ್ಮೇಳನ, ತಾಲೂಕು ಸಮ್ಮೇಳನ ತುಂಬ ಸಮ್ಮೇಳನ ಆಗಿದೆ. ರಾಜ್ಯಾದ್ಯಂತ, ಜಿಲ್ಲಾದ್ಯಂತ, ತಾಲೂಕಾದ್ಯಂತ ಸಹಸ್ರ ಸಮ್ಮೇಳನಗಳಾಗಿದೆ. ಹಲವು ಸಮ್ಮೇಳನ ಭಾಗವಹಿಸಿದ್ದೇವೆ. ಈ ಸಮ್ಮೇಳನ ಭಾಗವಹಿಸಲಿಕ್ಕೆ ತುಂಬ ಸಂತೋಷ. ಯಾಕಂತ ಹೇಳಿದರೆ 40 ವರ್ಷದ ಒಬ್ಬ ಒಡನಾಡಿ, ಪ್ರೀತಿಯ ಮನುಷ್ಯ, ಸೌಮ್ಯಜೀವಿ, ಆತ್ಮೀಯ ಆಗಿರುವಂಥ ದಾಮೋದರ ಶೆಟ್ಟಿ ಅಂತ ಹೇಳುವಂಥ ಒಂದು ಅಸ್ತಿತ್ವವನ್ನು ಉಳಿಸ್ಕೊಂಡು ಬಂಥ ವ್ಯಕ್ತಿ. ತುಂಬ ಸಂತೋಷ. 80ನೇ ಶತಕದ 80ನೇ ಇಸುವಿಂದ ಇವತ್ತಿನವರೆಗೆ ಕಂಡು ಕಾಣದೆ, ನೋಡಿಯೂ ನೋಡದೆ, ಕೇಳಿಯೂ ಕೇಳದೆ ಒಂದು ಒಡನಾಟ. ಅದು ಕಾಣ್ತಾ ಇದ್ದೆವು ಬೇರೆ ಬೇರೆ ಸಮ್ಮೇಳನಗಳ ಕೆಲವು ಸಲ ಅವರೊಂದು ಗೋಷ್ಠಿ, ನಾನೊಂದು ಗೋಷ್ಠಿ, ಅವರೊಂದು ಕಡೆ ನಾವೊಂದು ಕಡೆ. ನಮಗೆ ಮೂಲ ಏನು? ಅವರು ಕುಂಬಳೆ, ನಾನು ಕೊಡಂಗಲೂರು, ಎರಡು ಕೂಡ ಕಡಪು. ಇದೊಂದು ಒಡನಾಟ ಉಂಟು. ಆ ಕೇರಳದ ಒಡನಾಟ ಅದು ಎಲ್ಲಿ ಹೋದರೂ ಬಿಟ್ಟು ಹೋಗೋದಿಲ್ಲ. ಕೇರಳ ಕನ್ನಡಕ್ಕೆ ಬಂತು, ಕನ್ನಡ ಕೇರಳಕ್ಕೆ ಹೋಯಿತು. ಆದರೆ ಎಲ್ಲಿ ಹೋಗಲಿಲ್ಲ, ಒಂದೇ ಕಡೆ ಒಟ್ಟಾಗಿದೆ ಪುನಃ ಅಂಥೇಳಿ ತುಂಬ ಸಂತೋಷ ಪಡ್ತಾ ಇದ್ದೇನೆ ನಾನು. ದಾಮೋದರ ಶೆಟ್ಟರು ಪತ್ರಿಕೋದ್ಯಮಿ ಹೌದು, ನಾವು ಅದೇ ವೃತ್ತಿಯನ್ನು ಮಾಡಿದವರು. ಅಲ್ಲದೆ ಬರಹಗಾರರು ಹೌದು, ಚಿಂತಕರು ಹೌದು, ಮಂಥಕರು ಹೌದು, ಎಲ್ಲೋ ಹೌದು. ಅವರು ಸವ್ಯಸಾಚಿ, ಸಾಹಿತ್ಯ ರಂಗ ಸವ್ಯಸಾಚಿ, ರಂಗಕರ್ಮಿ ಅಂತ ಅವರಿಗೆ ಉಪನಾಮ ಕೊಟ್ಟಿದ್ದಾರೆ. ಅದು ಉಪನಾಮ ಅಲ್ಲ, ಸ್ವಾಭಾವಿಕ ನಾಮ ಅಂತ ಹೇಳ್ಕೊಳ್ತೇನೆ. ದಾಮೋದರ ಶೆಟ್ಟಿ ಹತ್ರ ಮಾತಾಡಲಿಕ್ಕೆ ತಯಾರಾದವರು ನನಗಿಂತ ಹಿರಿಯರಾಗಿದ್ದಾರೆ. ಮುದ್ದು ಮೂಡುಬೆಳ್ಳೆ ಅವರು, ಮುದ್ದು ಮೂಡುಬೆಳ್ಳೆ, ಮುದ್ದು ಮುಖದ ಮೂಡುಬೆಳ್ಳೆ ಅವರು. ಮೂಡುಬೆಳ್ಳೆ ಅಂದರೆ ಉಡುಪಿ ತಾಲೂಕಿನವರು ಅಲ್ವಾ? ಹಾಗೆ ಈ ಜಿಲ್ಲೆಯ ಅಲ್ಲದೆ 2 ವ್ಯಕ್ತಿಗಳಿದ್ದಾರೆ. ಒಬ್ಬರು ಕೇರಳ ಕಾಸರಗೋಡು ಜಿಲ್ಲೆಯವರು, ಮತ್ತು ಉಡುಪಿ ಜಿಲ್ಲೆಯವರು. ನಾವೊಬ್ಬರು ಆ ಕಡೆಯವರು. ಉಳಿದವರೆಲ್ಲ ಎಲ್ಲೆಲ್ಲವರಿದ್ದಾರೆ, ಬಂದು ಸೇರಿಕೊಂಡಿದ್ದಾರೆ. ತುಂಬ ಸಂತೋಷ ಆಗ್ತದೆ. ಮುದ್ದು ಮೂಡುಬೆಳ್ಳೆಯವರೇ, ಒಂದು ಒಳ್ಳೆಯ ರಂಗಕ್ಕೆ ಸಂಬಂಧಪಟ್ಟ ನಾಟಕ ರಂಗ, ಕಲಾರಂಗ, ಚಿತ್ರರಂಗ, ಸಾಹಿತ್ಯ ರಂಗ, ಪತ್ರಿಕಾರಂಗ ಎಲ್ಲದಕ್ಕೂ ಸಂಬಂಧಪಟ್ಟ ಸಮಗ್ರವಾದ ಒಂದು ಪ್ರಶ್ನೆ ತಾವು ಹಾಕ್ತೀರೋ ನಮ್ಮ ದಾಮೋದರ ಶೆಟ್ಟರಿಗೆ? ಒಳ್ಳೆಯದು ಸರ್. ಸಿರಿಗನ್ನಡಂ ಗೆಲ್ಗೆ ಎನ್ನುವಂತಹ ಅಂಕಿತದ ಇವತ್ತಿನ ಈ ಸಾಹಿತ್ಯ ಸಮ್ಮೇಳನ ಹಿರಿಯ ಸಾಹಿತಿ ಮತ್ತು ರಂಗಕರ್ಮಿ ಎನ್ನುವಂತಹ 2 ಶಬ್ದಗಳಲ್ಲಿ ಬ್ರಹ್ಮಾಂಡವನ್ನು ತೋರಿಸಿ ಬಿಟ್ಟಿರುವಂತಹ ಮತ್ತು ತೋರಿಸಲಿಕ್ಕೆ ಇರುವಂತಹ ದಾಮೋದರ ಶೆಟ್ಟರು ಅತ್ಯಂತ ಇತ್ತೀಚೆಗೆ ನಾವು ನೋಡಿರುವಂತಹ ಅವರ ದೊಡ್ಡ ಮಲಯಾಳಂನಿಂದ ಕನ್ನಡಕ್ಕೆ ಅನುವಾದಗಳನ್ನು ಮಾಡಿರುವಂತಹ ದೊಡ್ಡ ಹೆಸರಾಂತ ಅನುವಾದಕರು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಜೊತೆ ಕೂಡ ಇದ್ದು ತುಂಬ ಕೆಲಸ ಮಾಡಿದಂಥವರು.
ಅಶ್ವತ್ಥಾಮ ಮೊನ್ನೆ ಅಷ್ಟೇ ನಮ್ಮ ಎದುರಿಗೆ ಬಂದಿದ್ದೆ. ಬಹುಶಃ ಅಲ್ಲಿ ಕೂಡ ಅಲ್ಲಿ ಆ ಪುಸ್ತಕ ಇದೆ. ಅದರ ಬಿಡುಗಡೆಗೂ ನಾನು ಬಂದಿದ್ದೆ, ಪುಸ್ತಕ ತಗೊಂಡಿದ್ದೇನೆ. ಮಾಡಮ್ ಕುಂಜುಕುಟ್ಟನ್ ಅನ್ನುವಂಥದ್ದು ನನಗೆ ಭಾಳ ವರ್ಷದಿಂದ ನನಗೆ ಒಂದು ಅಬ್ಸೆಷನ್ ಆಗಿರುವಂಥ ಒಂದು ಹೆಸರು. ಅದು ಅವರೇ ಕಾರಣ ಆಗಿರಲಬಹುದು, ಅದು ನನಗೆ ಗೊತ್ತಿಲ್ಲ. ಒಂದು ಅಶ್ವತ್ಥಾಮ ಒಂದು ಬದಿಯಲ್ಲಿ ಧಾರ್ಮಿಕತೆ, ಇನ್ನೊಂದು ಬದಿಯಲ್ಲಿ ಭಾಷವಿಕತೆ, ಎರಡೂ ಒಂದು ಏಕತ್ರವಾಗಿ ಒಂದು ವ್ಯಕ್ತಿತ್ವದಲ್ಲಿ ಇದ್ದುಕೊಂಡು ಆ ಸಂಘರ್ಷ, ಆ ಆವೇಗ, ಅದರ ಜೊತೆಗಿನ ಪಾತ್ರಗಳ ಜೊತೆಗೆ ನಡ್ಕೊಳ್ಳುವಂತಹ ರೀತಿಗಳು, ಮಾನಸಿಕ ಸಂಘರ್ಷಗಳು, ಮತ್ತು ಕಾಫ್ಕಾ ಕಾಮು ಜೊತೆಗೆ ಆಚಾರ್ಯರು, ಮಧ್ವಾಚಾರ್ಯರು, ಶಂಕರಾಚಾರ್ಯರು, ಇವರ ಎಲ್ಲ ತತ್ವಗಳನ್ನು, ಇವರ ಥೀಮ್ಗಳನ್ನು ಬಲ್ಲಂತಹ ಒಬ್ಬ ಬುದ್ಧಿಶಾಲಿ. ಇದು ನವ್ಯದ 70ರ ದಶಕದ ನವ್ಯದ ಒಂದು ಚಿಂತನೆ. ಅದು ಅನುರಣನ ಯಾವತ್ತಿಗೂ ಯಾವ ಕಾಲಕ್ಕೂ ಕೂಡ ಆಗಬಹುದು, ಈ ಕಾಲಕ್ಕೂ ಕೂಡ ಆ ಸಂವೇದನೆ ಆಗಬಹುದು ಅನ್ನೋದು, ಅದರ ಕಡೆಯಲ್ಲಿ ಏನೋ, ಅದರ ಕೊನೆಯಲ್ಲಿ ಈ ಒಂದು ತಾರ್ಕಿಕ ಅಂತ್ಯ ಏನೋ ಅದರದ್ದು ಅನ್ನುವುದನ್ನು ಕೂಡ ಒಂದು ರೀತಿಯ ಒಂದು ತಾರ್ಕಣೆಗೆ ತಂದು ನಿಲ್ಲಿಸಿದಂತಹ ಒಂದು ಕೃತಿ ಅದು ಅಶ್ವತ್ಥಾಮ. ಅದು ಇವತ್ತಿಂದ ಹೊಸತಲ್ಲ, 30 ವರ್ಷದ ಹಿಂದೆ ಮಾಡಿದ್ದಾರೆ, ಮತ್ತೆ ಪುನಃ ಈ ಸರ್ತಿ ಹೊಸದಾಗಿ ತಂದರೆ. ಅಂತಹ ದಾಮೋದರ ಶೆಟ್ಟರ ಆ ಒಂದು ಪ್ರತಿಭೆ 70ರ ದಶಕದಿಂದ ಇವತ್ತಿನ 2021ನೇ ಇಸ್ವಿಯ 20ರ ದಶಕದ ಸುಮಾರು 50 ವರ್ಷಗಳಲ್ಲಿ ಸುಮಾರು 3 ತಲೆಮಾರುಗಳನ್ನು, 50 ವರ್ಷಗಳಲ್ಲಿ 3 ತಲೆಮಾರು ಅಂದರೆ ನಮ್ಮ ಹಿರಿಯರ ತಲೆಮಾರು ಮತ್ತು ನನ್ನಂಥವರ ತಲೆಮಾರು, ಆಗ ಯುವಕರಾಗಿದ್ದಂತಹ ನನ್ನಂಥವರ ತಲೆಮಾರು, ಇವತ್ತಿನ 20-30ರ ತಲೆಮಾರು, ಇಷ್ಟನ್ನು ಕೂಡ ಕಂಡವರು, ಜೊತೆಗೆ ಬೆರೆತವರು, ಓಡಾಡಿದವರು, ತನ್ನವನ್ನು ಬೆಳೆಸಿಕೊಳ್ಳುತ್ತಾ ಸುತ್ತಲಿನ ಸಮಾಜವನ್ನು ಪ್ರಭಾವಿಸಿದವರು ಸರ್ ನೀವು ದಾಮೋದರ ಶೆಟ್ಟರು. ನಾನು 30 ನಿಮಿಷದ ಅವಧಿಯಲ್ಲಿ 6-7 ಜನ ಮಾತಾಡಬೇಕಾದಂತಹ ವಿಷಯಗಳಲ್ಲಿ 30ರಿಂದ 6-7 ಭಾಗಿಸಿಯೇ ನಾನು ಚಿಕ್ಕದಾಗಿ ಚುಟುಕು ಮಾತುಗಳನ್ನು ಹೇಳ್ತಾ ಇದ್ದೇನೆ. 78ನೇ ಇಸ್ವಿಯಲ್ಲಿ ನಾನು ಉಡುಪಿಯಲ್ಲಿ ವಿದ್ಯಾರ್ಥಿಯಾಗಿದ್ದೆ. ಮಂಗಳೂರಿನಲ್ಲಿ ಅವರು ಪ್ರಾಧ್ಯಾಪಕರು ಆಗಲಿ, ಯುವ ಪ್ರಾಧ್ಯಾಪಕರಾಗಿರ್ಬೋದು. ಉಡುಪಿಯ ಆಗ ಎಲ್ಲ ಕಡೆಯ ವಿದ್ಯಾರ್ಥಿಗಳಿಗೂ ಸಾಹಿತ್ಯ ಆಸಕ್ತಿ ಬರುವಂತಹ ಒಂದು ಸಂದರ್ಭ ಒದಗಿತು. ಇಲ್ಲಿ ಅವರ ಶಿಷ್ಯರು ಮಂಗಳೂರಿನಲ್ಲಿ ಮನೋಹರ್ ಪ್ರಸಾದ್ ಮತ್ತು ಸುಧಾಕರ್ ರಾವ್ ಪೇಜಾವರ ಅನ್ನೋರು ದುಬೈಯಲ್ಲಿರುವವರು. ಅವರ ಅಭಿನಂದನಾ ಸಮಾರಂಭಕ್ಕೆ ಅವರು ಟೌನ್ ಹಾಲಿಗೆ ಬಂದಿದ್ದರು. ಅವರು ಅದರ ಕಾರ್ಯದರ್ಶಿಗಳು, ಇವರ ಅಧ್ಯಕ್ಷರು. ನಾನು ಕೂಡ ಅದರಲ್ಲಿ ನಾನು ಅದಾಗಲೇ ಕತೆ ಬರೆಯುವಂಥ ಹುಚ್ಚು ಜೋರಾಗಿ ಭಾಳ ವರ್ಷದಿಂದ ಇತ್ತು. ಹಾಗಾಗಿ ಅದರಲ್ಲಿ ನಾನು ಕೂಡ ಒಬ್ಬ ಕಥೆಗಾರ ಆಗಿದ್ದೆ. ಹಾಗೆ ಆ ವೇದಿಕಾ ಎನ್ನುವ ಒಂದು ಸಾಹಿತ್ಯ ಅಭಿರುಚಿ ಹುಟ್ಟಿಸುವಂಥ ಸಂಘಟನೆ ಆಗ ನೀವು ಮಾಡಿದ್ರಿ ಕಾಲೇಜಿನಲ್ಲಿ. ಅದು ಹಿಮಾನಿ ಅಂತ ಕಥಾ ಸಂಕಲನ ಆಗಿರಬೇಕು. ಆಗ ಅದು ಬಂದದ್ದು ನಾನು ಫೈನಲ್ ಇಯರ್ನಲ್ಲಿರುವಾಗ. ಆಗ ಅದರಲ್ಲಿ ಶಿವರಾಮ್ ಪಡಿಕ್ಕಲ್, ಮಹೇಶ್ವರಿ, ಕಾಸರಗೋಡಿನ ಮಹೇಶ್ವರಿ, ಇಂಥವರೆಲ್ಲ ಇದ್ದರು. ಅನೇಕರು ಇಲ್ಲಿ ಈ ಭಾಗದವರು ಕೂಡ ಇದ್ದರು. ಹಾಗೆ ನೀವು ವಿದ್ಯಾರ್ಥಿಗಳನ್ನು ಸಾಹಿತ್ಯ, ಒಂದು ಬದಿಯಿಂದ ಸಾಹಿತ್ಯಕ್ಕೆ, ಇನ್ನು ಬದಿಯ ರಂಗಭೂಮಿಗೆ ಪ್ರಚೋದಿಸುವಂಥ ಕೆಲಸಗಳನ್ನು ಆಗ ಮಾಡಿದಿರಿ. ಆಗಿನ ನಿಮ್ಮ ಒಂದು ಧೋರಣೆ, ಮುಂದಾಲೋಚನೆ ಏನಿತ್ತು ಅಂತ ದಯವಿಟ್ಟು ಹೇಳ್ತೀರಾ ಸರ್? ವಂದನೆಗಳು ಎಲ್ಲ ಬಂಧುಗಳೇ. ಮೂಡುಬೆಳ್ಳೆಯವರು ಕೇಳಿದಂಥ ಪ್ರಶ್ನೆಗೆ ನಿಜವಾಗಿ ನನಗೆ ಉತ್ತರ ಗೊತ್ತಿಲ್ಲ. ನಾನು ಯಾಕೆ ಕಾಲೇಜಿಗೆ ಬಂದ ತಕ್ಷಣವೇ ಕಾಲೇಜಿನ ವಿದ್ಯಾರ್ಥಿಗಳ ಜೊತೆಗೆ ಅವರ ಜೊತೆಗೆ ಅವರ ಆಟಗಳಲ್ಲಿ, ಅವರ ಪಾಠಗಳಲ್ಲಿ, ಅವ್ರ ನಾಟಕ ಮಾಡೋದ್ರೆ ಅದರಲ್ಲಿ ಎಲ್ಲದರಲ್ಲೂ ನಾನು ಯಾಕೆ ಭಾಗವಹಿಸಿದೆ? ಅವರಿಗೂ ವಿದ್ಯಾರ್ಥಿಗಳಿಗೂ ನನಗೂ ಹೇಗೆ ಸಂಬಂಧ, ಗುರು ಶಿಷ್ಯ ಸಂಬಂಧ ಅಂದರೆ ಹೇಗೆ? ಕ್ಲಾಸಿಗೆ ಬರೋದು, ಈಗಿನ ಕಾಲೇಜ್ ಗುರುಕುಲ ಪದ್ಧತಿ ಅಲ್ಲ ಇದು. ಈಗಿನ ಕಾಲೇಜಿನ ವಾತಾವರಣದಲ್ಲಿ ಮೇಷ್ಟ್ರು ಬರ್ತಾರೆ, ಪ್ಲ್ಯಾಟ್ಫಾರ್ಮ್ ಮೇಲೆ ನಿಲ್ತಾರೆ, ಭಾಷಣ ಮಾಡ್ತಾರೆ, ಹೊರಟೋಗ್ತಾರೆ. ಇಷ್ಟೇ ಸಂಬಂಧ ಇಟ್ಕೊಂಡ್ರೆ ಸಾಕಿತ್ತು. ಆದರೆ ನನ್ನಿಂದ ಅದು ಸಾಧ್ಯ ಆಗಲಿಲ್ಲ. ನನಗೆ ಆವತ್ತಿನಿಂದಲೇ ನನಗೆ ನಿಜವಾಗಿ ಗೊತ್ತಿಲ್ಲ, ಮನುಷ್ಯರ ಒಳಗಡೆಯ ಒಂದು ರೀತಿಯ ಸಂಬಂಧ ಇದೆಯಲ್ಲ, ಆ ಸಂಬಂಧ ಒಂದು ಬೆಸುಗೆ, ಆ ಬೆಸುಗೆಗೆ ನಾನು ವಿಶೇಷ ಮಹತ್ವ ಕೊಡ್ತಾ ಹೋದೆ. ಯಾವಾಗ ನನಗೆ ನಾಟಕ ಕಲೆಯ ಮೇಲೆ ವಿಶೇಷ ಆಸಕ್ತಿ ಬಂತೋ ಆವಾಗ ನಾನು ವಿದ್ಯಾರ್ಥಿಗಳ ತಂಡ ರಚನೆ ಮಾಡ್ತಾ ಇದ್ದೆ, ಅವರಿಗೆ ನಾಟಕವನ್ನು ಕಲಿಸ್ತಾ ಇದ್ದೆ.
ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಅವ್ರನ್ನ ನಾನು ಬೇರೆ ಬೇರೆ ಕಡೆಗಳಿಗೆ ನಾಟಕ ಸ್ಪರ್ಧೆಗೆ ಕರ್ಕೊಂಡು ಹೋಗ್ತಿದ್ದೆ, ಸ್ಪರ್ಧೆಗೆ ಉತ್ಸವಕ್ಕೆ ಕೊಂಡು ಹೋಗ್ತಿದ್ದೆ. ರಾತ್ರಿ ಆದಾಗ ಅವ್ರ ಮನೆಗೆ ಬರಬೇಕಿದ್ರೆ ಎಲ್ಲ ಮಕ್ಕಳನ್ನು ನನ್ನ ಮನೆಯಲ್ಲಿ ಇಟ್ಕೊಂಡು ಬೆಳಗಿನ ಕಾಫಿ ತಿಂಡಿ ಕೊಟ್ಟು ಅವ್ರನ್ನ ಕಳಿಸ್ತಾ ಇದ್ದೆ. ಈ ಥರದಲ್ಲಿ ಬಾಂಧವ್ಯ ಬೆಳೆಯಿತು. ಹಾಗಾಗಿ ಇವತ್ತಿಗೂ ನನ್ನ ಜೊತೆಗೆ ಅನೇಕ ವಿದ್ಯಾರ್ಥಿಗಳಿದ್ದಾರೆ, ರಾಷ್ಟ್ರದ ಉದ್ದಗಲಗಳಲ್ಲಿ ನನ್ನ ವಿದ್ಯಾರ್ಥಿಗಳಿದ್ದಾರೆ. ಎಲ್ಲರೂ ಎಷ್ಟು ಪ್ರೀತಿ ಮಾಡ್ತಾರೆ ಅಂತಂದರೆ, ಒಮ್ಮೆ ನಾನು ದುಬೈಗೆ ಹೋಗಿದ್ದಾಗ 4 ಮಂದಿ, ನಾನು ಇದ್ದದ್ದಲ್ಲಿ 2 ದಿವಸವೋ 3 ದಿವಸವೋ ಏನೋ, 4 ಮಂದಿ ಅದಾಗಲೇ ಬಂದುಬಿಟ್ಟು ಅವರ ಕಾರ್ ತಂದು ನಿಲ್ಲಿಸಿ, ಸರ್ ನಮ್ಮ ಜೊತೆ ಬರಬೇಕು, ಸರ್ ನಮ್ಮ ಜೊತೆ ಬರಬೇಕು, ಸರ್ ನಮ್ಮ ಜೊತೆ ಬರಬೇಕು. ಈ ಥರದ ವಿದ್ಯಾರ್ಥಿಗಳನ್ನು ನಾನು ಸಂಪಾದನೆ ಮಾಡಿದ್ದೇನೆ ಅಂತಂದರೆ, ಯಾವುದೋ ಒಂದು ವಿದ್ಯಾರ್ಥಿ ಅಧ್ಯಾಪಕ ಒಂದು ಸಂಪರ್ಕ, ಒಂದು ಅಯಸ್ಕಾಂತೀಕರಣದ ಒಂದು ಶಕ್ತಿ ಅದು ನಮ್ಮ ನಡುವೆ ಬಿಲ್ಡಪ್ ಆಗ್ತಾ ಇತ್ತು. ಆ ಥರದಲ್ಲಿ ವಿದ್ಯಾರ್ಥಿಗಳನ್ನು ನಾನು ಪ್ರೀತಿಸಿದ್ದು ಕಾರಣವಾಗಿಯೇ ಇವತ್ತು ನನಗೆ ಸಮಾಜದಲ್ಲಿ ಒಂದು ಪುಟ್ಟ ನೆಲೆ ಇದೆ ಅಂತ ಭಾವಿಸ್ಕೊಂಡಿದ್ದೇನೆ. ಒಳ್ಳೆ ಉತ್ತರ ಕೊಟ್ಟಿದ್ದೀರಿ. ಮುದ್ದು ಮೂಡುವರು ಬಹುಶಃ 70ರ 80ರ ದಶಕಕ್ಕೆ ಹೋಗಿದ್ದಾರೆ. ನಾವು ಆಗ ಆ ರೀತಿ ಇದ್ದೆವು. ಭೂಮಿಕಾ ತಂಡ, ಏರಿ ಲಕ್ಷ್ಮೀನಾರಾಯಣ ಅಧ್ಯಕ್ಷರು ನೀವಿದ್ರಿ, ನಾನು ಸೆಕ್ರೆಟರಿ, ಅವರು ಕಾರ್ಯದರ್ಶಿಯವರು, ಸುಧಾಕರ್ ಇದ್ದ, ಮತ್ತು ಮನೋಹರ್ ಪ್ರಸಾದರು, ನಮ್ಮ ಒಡನಾಡಿಗಳು. ನಾವೆಲ್ಲ ನವಭಾರತ ಪತ್ರಿಕೆಯಲ್ಲಿ ಒಟ್ಟಾಗುವಂಥ ಒಂದು ಸಂದರ್ಭ ಅದು. ನವಭಾರತ ಪತ್ರಿಕೆ ನಾನು ಒಬ್ಬ ಬರಹಗಾರ ಆಗಿದ್ದವನು. ಈ ಥರ ಆ ಒಂದು ಒಳ್ಳೆಯ ಬಾಂಧವ್ಯ ಇವತ್ತೊಂದು ತಾಲೂಕು ಸಮ್ಮೇಳನ, ಇವರನ್ನು ನಾನು ತಾಲೂಕು ಸಮ್ಮೇಳನ ತಾಲೂಕು ಅಧ್ಯಕ್ಷ ಆಗಿದ್ದಾಗ 85ರಿಂದ ಅಧ್ಯಕ್ಷ, 90ರಿಂದ ಅಧ್ಯಕ್ಷ ಆಗಿದ್ದಾಗ ಅವರಿಗೆ ಈ ಸ್ಥಾನ ಕೊಡಬೇಕಿತ್ತು, ಕೊಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ಈಗ ವಿಷಾದ ಪಡಿಸ್ತಾ ಇದ್ದೇನೆ ನಾನು. ಯಾಕಂತ ಹೇಳಿದ್ರೆ, ಒಬ್ಬ ಯೋಗ್ಯ ಮನುಷ್ಯ ಇವತ್ತು ನಮ್ಮ ಮುಂದೆ ನಿಂತುಕೊಂಡು ದಿಟ ಮತ್ತು ದಿಟ್ಟ 2 ಶಬ್ದ, ಒಂದು ದಿಟ ಮತ್ತು ದಿಟ್ಟ. ಒಂದು ದಿಟ ಅಂದರೆ ಸತ್ಯ, ದಿಟ್ಟ ಅಂದರೆ ಧೈರ್ಯ. ಈ ಎರಡನ್ನು ಒಮ್ಮತ ಮಾಡಿಕೊಂಡಿರುವಂಥ ಒಬ್ಬ ವ್ಯಕ್ತಿ ಇವತ್ತು ಸಮ್ಮೇಳನದ ಅಧ್ಯಕ್ಷ ಆಗಿದ್ದಾರೆ. ಅವರಿಗೆ ಹಾಕಿದ ಪ್ರಶ್ನೆ, ರಂಗಭೂಮಿಯಲ್ಲಿ ನೀವು ಹೇಗೆ ಯುವಕರಂತಂದ್ರಿ? ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅವರು ಚೆನ್ನಾಗಿ. ಯಾಕಂದರೆ ನನಗೆ ಗೊತ್ತಿಲ್ಲ, ತಂದುಬಿಟ್ಟೆ ನಾನು. ಇದು ಎಲ್ಲರೂ ಹೇಳುವಂಥ ವಿಚಾರ. ಆದರೆ ಅವರು ನಡೆದಾಡಿದ ನಾಡು, ನಡೆದಾಡಿದ ನೆಲ ಇವತ್ತು ನಮ್ಮ ಎಲ್ಲರ ಮುಂದೆ ಕಂಗೊಳಿಸುವ ಹಾಗೆ ಆಗಿದೆ. ಇದಕ್ಕೆ ನಾದಾವರ ಶೆಟ್ಟಿ ಅವರಿಗೆ ಈ ಬಗ್ಗೆ ಒಂದು ಅತ್ಯುತ್ತಮವಾದ ಪ್ರಶ್ನೆ ಆಗ್ತಾರೆ. ಭವ್ಯ ಶೆಟ್ಟಿ ಅವರು. ನಾನು ನೇರವಾಗಿ ನನ್ನ ಪ್ರಶ್ನೆಯನ್ನು ಕೇಳ್ತೇನೆ. ಕಾಲೇಜು ರಂಗಭೂಮಿ ಹಾಗೂ ಆಧುನಿಕ ರಂಗಭೂಮಿಯಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದ್ದೀರಿ ಸರ್ ನೀವು. ನಮ್ಮ ನಾಡು ಬಹಳಷ್ಟು ಶ್ರೇಷ್ಠ ಸಾಹಿತಿಗಳನ್ನು ಕಂಡಿದೆ. ಪಂಜೆ ಮಂಗೇಶ್ವರಾಯರು ಇರ್ಬೋದು, ಗೋವಿಂದ ಪೈ ಅವರಿರ್ಬೋದು. ಆದರೂ ಕೂಡ ಇಂದಿಗೆ ಕೂಡ ಮಂಗಳೂರಿನಲ್ಲಿ ತುಳು ರಂಗಭೂಮಿಗೆ ಹಾಗೂ ಯಕ್ಷಗಾನಕ್ಕೆ ಇರುವಂತಹ ದೊಡ್ಡ ಪ್ರೇಕ್ಷಕ ಮಟ್ಟ ಯಾಕೆ ನಮ್ಮ ಆಧುನಿಕ ಕನ್ನಡ ರಂಗಭೂಮಿಗೆ ಇಲ್ಲ? ಇತ್ತೀಚೆಗಷ್ಟೇ ನಾನು ಮಂಗಳೂರಿನ ಪುರಭವನದಲ್ಲಿ 2 ನಾಟಕಗಳನ್ನು ನೋಡಿದೆ, ತುಳು ನಾಟಕಗಳನ್ನು. ಪುರಭವನ ತುಂಬಿತ್ತು. ಆದರೆ ನಾವು ಕಾಲೇಜುಗಳಲ್ಲಿ ಹಲವಾರು ರಂಗ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೇವೆ. ನಾನು ಅಲೋಷಿಯಸ್ ಕಾಲೇಜಿನಲ್ಲಿ ಬಹಳಷ್ಟು ನಾಟಕಗಳನ್ನು ನಾವು ಮಾಡ್ತಾ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ನಮಗೇನು ಅನಿಸ್ತಾ ಇದೆ ಹೇಳಿದರೆ, ನಮಗೆ ಒಂದು ಉತ್ತಮ ಪ್ರೇಕ್ಷಕರ ಕೊರತೆ ಇದೆ. ಕನ್ನಡ ರಂಗಭೂಮಿಗೆ ಉತ್ತಮ ಪ್ರೇಕ್ಷಕರ ಕೊರತೆ ಇದೆ. ಯಾಕಿರ್ಬೋದು ಸರ್? ನೋಡಿ, ಈ ನಮ್ಮಲ್ಲೆಲ್ಲ ಕನ್ನಡ ನಾಟಕಗಳು ಆಗ್ತಾಯಿದ್ದು ಒಂದು ಕಾಲದಲ್ಲಿ 1975ಕ್ಕಿಂತ ಮೊದಲನ ವಾತಾವರಣ ಬೇರೆ. ಆವಾಗ ನಾವು ಕ್ಲಬ್ಗಳ ವಾರ್ಷಿಕೋತ್ಸವ ಇತ್ಯಾದಿಗಳಲ್ಲಿ ತಮಾಷೆಯ ನಾಟಕಗಳನ್ನು ಮಾಡ್ತಿದ್ದೆವು. ರಾತ್ರಿಯಿಂದ ಬೆಳಗಿನವರೆಗೂ ಕೂಡ ಕೆಲವು ಮಾಡಿದ್ದುಂಟು. ನಾವೆಲ್ಲ ಚಾಪೆ ಹಿಡ್ಕೊಂಡು ಹೋಗಿ ಅಲ್ಲಿ ಕೂತ್ಕೊಂಡು ಬೆಳಗ್ಗಿನವರೆಗೆ ಕೂತ್ಕೊಂಡು ಯಕ್ಷಗಾನ ನೋಡುವ ಥರದಲ್ಲೇ ನಾಟಕವನ್ನು ನೋಡಿದ್ದು ಕೂಡ ಉಂಟು. ಆವಾಗ ರಿಟರ್ನ್ ಸ್ಕ್ರಿಪ್ಟ್ ಅಂತ ಇಲ್ಲ, ಒಂದು ಯಾವುದೋ ಒಂದು ಇಟ್ಕೊಳ್ತಿದ್ರು. ಆದರೆ ಅವರು ಕಲಾವಿದರು ಎಷ್ಟು ಚಾಣಕ್ಯ ಸ್ವಭಾವದಾರ ಆಗಿರ್ತಿದ್ರು ಅಂತಂದರೆ, ಬೇಕಾದಷ್ಟು ಮಾತುಗಳನ್ನು ಕಿಸೆಯಿಂದ ಸೇರಿಸಿ ಆ ನಾಟಕವನ್ನು ಕೊಂಡು ಹೋಗ್ತಾಯಿದ್ರು. ಮಜಾ ಕೊಡ್ತಾಯಿತ್ತು, ತಮಾಷೆ ಆಗಿರ್ತಿತ್ತು. ಯಾವಾಗ 75ರ ನಂತರದ ಕಾಲಘಟ್ಟದಲ್ಲಿ BV ಕಾರಂತರ ಪ್ರವೇಶ ಆಯಿತು ನಮ್ಮ ಕನ್ನಡ ರಂಗಭೂಮಿಗೆ, ಅವರು ರಂಗಭೂಮಿಯ ಒಂದು ಚರ್ಯೆಯನ್ನು ಬದಲಾವಣೆ ಮಾಡಿಬಿಟ್ರು. ಅದು ಒಂದು ರೀತಿಯ ವೈಜ್ಞಾನಿಕವಾದಂಥ ಅಪ್ರೋಚ್ ಕೊಟ್ಟರು. ಉತ್ಸವದ ವಾತಾವರಣ ಅಂತಂದರು. ಅವರ ನಾಟಕವನ್ನು ನೋಡಲಿಕ್ಕೆ ಜನ ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾಯಿದ್ರು. ಆದರೆ ಅದಾದ ಬಳಿಕ ಅವರನ್ನು ಫಾಲೋ ಮಾಡುವುದಕ್ಕೆ, ಅವರನ್ನು ಅನುಸರಿಸಿಕೊಂಡು ಕೆಲವರು ನಾಟಕ ಮಾಡಲಿಕ್ಕೆ ಶುರು ಮಾಡಿದರು. ಅವರೆಲ್ಲ ನಿಜಕ್ಕೂ NSD ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ನೀನಾಸನೆಲ್ಲ ಟ್ರೈನ್ ಆದವರೇ ಆಗಿರ್ಬೋದು, ನಿಮ್ಮ ಹಾಗೆ. ಆದರೆ ಅವರು ಏನು ತಪ್ಪು ಮಾಡಿದರು ಅಂತಂದರೆ, ಎಲ್ಲವೂ ವೈಜ್ಞಾನಿಕ ಅಂತ. ಈಗ ಉದಾಹರಣೆಗೆ ಗೋಪಾಲಕೃಷ್ಣ ಅಡಿಗರ ನವ್ಯ ಕವನ ಬಂದಾಗ, ಆ ನವ್ಯ ಕವನದ ಒಳಗಡೆ ಇದ್ದಂಥ ಶಕ್ತಿ ಅತ್ಯಂತ ಅಪಾರವಾದ್ದಾಗಿತ್ತು. ಆದರೆ ಅದನ್ನು ಫಾಲೋ ಮಾಡ್ತಾ ಬಂದಂಥ ಮಂದಿ ನವ್ಯ ಕಾವ್ಯ ಬರೀತೇವೆ ಅಂತ ಹೇಳಿಕೊಂಡು ಗದ್ಯವನ್ನು ಬರೆದ್ರು. ಅದು ಜನಗಳಿಗೆ ಬೇಡವಾಯಿತು.
ಎಷ್ಟೋ ಸಮಯ ನವ್ಯ ಕಾವ್ಯ ಇದ್ದದ್ದು ಹಾಗೆಯೇ. ನವ್ಯ ನಾಟಕಗಳು ಕೂಡ ಹಾಗೆಯೇ. ಅದು ತುಂಬ ಸಿಂಬಾಲಿಕ್ ಆಗಿ, ತುಂಬ ಅಬ್ಸರ್ಡ್, ಅಸಂಗತ ರೂಪದಲ್ಲಿ ನಾಟಕಗಳನ್ನು ಪ್ರೆಸೆಂಟ್ ಮಾಡ್ತಾ ಬಂದು, ನಾಟಕ ಕಾರಂತರ ಕಾಲದಲ್ಲಿ ಉತ್ಸವವಾಗಿದ್ದಂಥ ನಾಟಕ ಆ ಬಳಿಕದ ದಿವಸಗಳಲ್ಲಿ ಈ ನವ್ಯದ ಭರಾಟೆಯಿಂದ ಅದು ಯಾರಿಗೂ ಬೇಡವಾಯಿತು. ತುಂಬ ಸಾಂಕೇತಿಕ, ಎಲ್ಲವೂ ಸಿಂಬಾಲಿಕ್, ಎಲ್ಲವೂ ಅಸಂಗತ, ಈ ಥರದಲ್ಲಿ. ಹಾಗಾಗಿ ಜನಗಳನ್ನು ನಾವು ಕಳ್ಕೊಂಡೆವು. ಆದರೆ ಈಗಲೂ ಕೂಡ ನಾವು ನವ್ಯ ನಾಟಕದವರು ಏನು ಹೇಳ್ತೇವೆ ಅಂತ ಹೇಳಿದರೆ, ತುಂಬ ಲಘುವಾದ ಹಾಸ್ಯಗಳನ್ನು ನಾವು ತರುವುದಿಲ್ಲ. ಮಂದಿಯ ಬುದ್ಧಿಗೆ ಆಹಾರ ಕೊಡುವುದು ನಮ್ಮ ಕೆಲಸ. ಅದನ್ನು ನಾವು ಮಾಡ್ತಾ ಇದ್ದೇವೆ. ಅದನ್ನು ಜನಗಳು ನೋಡಬೇಕು, ನೋಡಿ ಖುಷಿ ಪಡಬೇಕು, ಅಥವಾ ಖುಷಿ ಪಡಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಕೊನೆ ಪಕ್ಷ ಆ ನಾಟಕದ ಬಗ್ಗೆ ಆಲೋಚನೆಗಳನ್ನು ಮಾಡ್ತಾ ತಲೆಯಲ್ಲಿ ತುಂಬ ವಿಚಾರಗಳನ್ನು ತುಂಬುವಂತಾಗಲಿ, ಇದು ನಮ್ಮ ಉದ್ದೇಶ ಅಂತ ಹೇಳಿದ್ದಾರೆ. ಆದರೆ ತುಳು ನಾಟಕವನ್ನು, ಯಕ್ಷಗಾನವನ್ನು ನೋಡುವಂಥ ನಮ್ಮ ಮಂದಿಗೆ ಅದು ಕೊಟ್ಟಂಥ ಸ್ವಾರಸ್ಯವನ್ನು ನಮ್ಮ ಈ ನಾಟಕಗಳು ಕೊಡದೆ ಹೋಗಿ ಕನ್ನಡ ನಾಟಕ ಪ್ರೇಕ್ಷಕರ ದೃಷ್ಟಿಯಲ್ಲಿ ಬಡವಾಯಿತು. ನಮ್ಮ ದೃಷ್ಟಿಯಲ್ಲಿ ಈಗಲೂ ಕೂಡ ಕನ್ನಡ ನಾಟಕ ಗಟ್ಟಿಯಾಗಿ ಇದೆ, ಮುಂದೆಯೂ ಕೂಡ ಹಾಗೇ ಬೆಳೆಸ್ತೇವೆ. ಅದರ ಪ್ರೇಕ್ಷಕರು ಒಗ್ಗಿಕೊಳ್ಳಿ ಅಂತ ನಾವು ನಿರೀಕ್ಷೆ ಮಾಡ್ತೇವೆ. ಕನ್ನಡ ನಾಟಕಗಳು ರಂಗದಲ್ಲಿ ಬಡವಾಗಲಿದೆ ಅಂತ ನಾನು ತಿಳ್ಕೊಳ್ತೇನೆ. ಯಾಕಂತ ಹೇಳಿದರೆ, ಒಂದು ಕಾಲದಲ್ಲಿ ಬೀದಿ ನಾಟಕ ಇತ್ತು. ಬಹುಶಃ ಅದನ್ನು ಮರೆತು ಬಿಟ್ಟೇವೆ ಕಾಣಬೇಕು. ಬೀದಿ ನಾಟಕಗಳಂತ ಹೇಳಿದರೆ ನಿಮ್ಗೆ ಗೊತ್ತಿರ್ಬೋದು, ಹೆಚ್ಚಿನವ್ರಿಗೆ ಗೊತ್ತಿರ್ಬೋದು. ಸಮಾಜದಲ್ಲಿರುವ ಕುಂದುಕೊರತೆಗಳನ್ನು ಎತ್ತಿ ತೋರಿಸೋದು ಪ್ರಯತ್ನ. ಅದು ಸಮಾಜದ ಕುಂದುಕೊರತೆಗಳು. ಕೆಲವರು ವೇಷ ಹಾಕ್ಕೊಡೋರು, ಹಗಲೊಂದು ವೇಷ ರಾತ್ರಿ ಒಂದು ಹಾಕ್ಕೊಂಡು ಅಂತ ವೇಷ ಹಾಕ್ಕೊಳ್ಳುವ ರಾಜಕಾರಣಿಗಳ ನಿಜ ಬಣ್ಣ ಬಯಲು ಮಾಡುವಂಥ ಭ್ರಷ್ಟಾಚಾರವನ್ನು ಹೊರಗೆರಿಯುವಂಥ ಒಂದು ಪತ್ರಿಕೆ ಮಾಡುವಂಥ ಕೆಲಸವನ್ನು ಬೀದಿ ನಾಟಕ ಮಾಡಿ ನಾನು ಕಂಡಿದ್ದೇನೆ. ಅದನ್ನು ಉಂಡಿದ್ದೇನೆ, ಸವಿದಿದ್ದೇನೆ. ಆದ ಕಾರಣ ಅಂಥ ಒಂದು ಸಂದರ್ಭದಲ್ಲಿ ಇಂಥ ಕಲಾವಿದರು ಕೆಲವರು ಅದನ್ನು ಎಷ್ಟು ಚೆನ್ನಾಗಿ ಬಿಂಬಿಸ್ತಿದ್ದಾರೆ ಅಂತ ಹೇಳೋದಕ್ಕೆ ಜ್ವಲಂತ ನಿದರ್ಶನಗಳ ಉದಾಹರಣೆಗಳು ಬೇಕಾದಷ್ಟಿದೆ. ಅದನ್ನು ನಾಟಕ ರಂಗ ಮತ್ತು ಕವನ ರಂಗ, ಕಾವ್ಯ ರಂಗ, ಈ ಮೂರು ರಂಗಗಳು ಸಮಾಜ ತಿನ್ನಲಿಕ್ಕಿರುವಂಥದ್ದು. ಒಂದು ಹನಿ ಮಸಿ ಕೋಟಿ ಜನಕ್ಕೆ ಬಿಸಿದಂಥ ಒಂದು ಪತ್ರಿಕಾ ವ್ಯವಹಾರ ಮಾಡಿದರೆ ಒಬ್ಬನ ನುಡಿ ಅದು ಇಡೀ ಸಮಾಜಕ್ಕೆ ಒಂದು ಕನ್ನಡಿ ಹಿಡಿಯುವಂಥ ಅವಕಾಶ ಉಂಟಂತ ಹೇಳಿಕೆ ಉದ್ದೇಶ ಪಡ್ತಿದ್ದೆ ನಾನಿಲ್ಲಿ. ನಾದಾಪುರ ಶೆಟ್ಟರು ಈ ಒಂದು ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಅವರು ಮಾಡಿದ್ದಾರೆ. ಇನ್ನೂ ಅವರಿಗೆ ಬೇಕಾದಷ್ಟು ಅವಕಾಶ ಉಂಟು. ಹಿರಿಯರಾಗಿದ್ದಾರೆ, ಎಲ್ಲರೂ ಹಿರಿಯರಾಗಿದ್ದಾರೆ. ಅವರಿಗೆ ಒಂದು ಮಾರ್ಗದರ್ಶನ ಮಾಡೋ ಹಕ್ಕುಂಟು. ಇನ್ನೂ ಜವಾಬ್ದಾರಿ ಜಾಸ್ತಿ ಆಗ್ತಾ ಹೋಗ್ತಾ ಅಂತ ಹೇಳ್ತಾ ಈ ರೀತಿಯ ಬೀದಿ ನಾಟಕಗಳ ಬಗ್ಗೆ ಯೋಚನೆ ಮಾಡಲಿ. ಈ ಬಗ್ಗೆ ನೀವೇನು ಹೇಳ್ತೀರಿ? ಅನುಭವ ಉಂಟು ಬೀದಿ ನಾಟಕ ಬಗ್ಗೆ, ಕವನದ ಬಗ್ಗೆ, ಕಾವ್ಯದ ಬಗ್ಗೆ? ಇಲ್ಲ, ನೀವು ಮಾತಾಡ್ಬೋದು. ದುಂಬೈನವರಲ್ಲ? ಹೌದು. ಭೂತಾರಾಧನೆಗೆ ಸಂಬಂಧಪಟ್ಟವರು ಯಾರು? ನೀವು. ಇವರು ದುಂಬೈನವರು ಯಾವ ರೀತಿ ಭೂತಾರಾಧನೆ ಕ್ರಿಯೆಯಿಂದ ಅಥವಾ ನಾಟಕ ಶ್ರೀನಾರಾಯಣವರು ಅವರು ಈ ಬಗ್ಗೆ ಸ್ವಲ್ಪ ಮಾರ್ಗದರ್ಶನ ಕೊಟ್ಟರೆ ತುಂಬ ಚೆನ್ನಾಗಿ ಆಗ್ತದೆ. ಒಳ್ಳೆ ಪ್ರಶ್ನೆ ಹಾಕಿವರು. ಸಮ್ಮೇಳನ ಅಧ್ಯಕ್ಷರಿಗೆ, ಈ ಸಂವಾದದ ಅಧ್ಯಕ್ಷರಿಗೆ ಮತ್ತು ಸೇರಿರುವ ಎಲ್ಲರಿಗೂ ನಮಸ್ಕಾರ. ಮೂಲತಃ 80ರ ದಶಕದಲ್ಲಿ ತುಳು ನಾಟಕಗಳ ಜೊತೆ ಹೈಸ್ಕೂಲ್, PUC ಇದರ ಜೊತೆ ಒಡನಾಡಿಯಾಗಿ ಬೆಳೆದು ಬಂದವ. ನಂತರ ಡಿಗ್ರಿಯಲ್ಲಿ ನವ್ಯ ನಾಟಕ ನೀನಾಸಂ ತರಬೇತಿ ಹೊಂದಿದವರಿಂದ ನಾಟಕವನ್ನು ನಾಟಕ ನಿರ್ದೇಶನದಲ್ಲಿ ನಾನು ಕಾಲೇಜು ರಂಗಭೂಮಿಯಲ್ಲಿ ನಟಿಸಿದವ. ಸುಬ್ರಹ್ಮಣ್ಯದ ಕುಸುಮ ಸಾರಂಗ ಅನ್ನುವ ತಂಡ ಪ್ರಾರಂಭದ ನಟ ನಾನು. ಅದರ ನಂತರ ಅಲ್ಲಿಂದ ನೀನಾಸಂಗೆ ಹೋಗೋ ಮನಸ್ಸಾಗಿ ಶಿಕ್ಷಣವನ್ನು ಬದಿಗೊತ್ತಿ ನೀನಾಸಂಗೆ ಹೋಗೋ ಮನಸ್ಸಾಯಿತು. ಆ ಕಾಲದಲ್ಲಿ ಸರ್, ನಾನೊಂದು ಮಾತು ನಿಮ್ಮಲ್ಲಿ ಹೇಳಲಿಕ್ಕೆ ಬಯಸುವಂಥದ್ದು, ನೀವು ದಾಸಜನ ಆಗಿರ್ಬೋದು, ಭೂಮಿಕಾ ಆಗಿರ್ಬೋದು, ಇಂಥ ಹಲವಾರು ತಂಡಗಳ ಜೊತೆ ಕೆಲಸ ಮಾಡಿದವರು, ಜೊತೆಗೆ ನಿಮ್ಮ ವಿದ್ಯಾರ್ಥಿಗಳನ್ನು ಕೂಡ ಬಹಳ ಅದ್ಭುತವಾಗಿ ನೀವು ರೂಪಿಸಿದವರು. ಆವಾಗ ನಾಟಕ ನಿರ್ದೇಶನ ಮಾಡುವಾಗ ನನಗನ್ನಿಸುತ್ತೆ ಭಾಷೆಯ ಸಮಸ್ಯೆ ಇರಲಿಲ್ಲ ಅಂತ ವಿದ್ಯಾರ್ಥಿಗಳಿಗೆ. ಆದರೆ ಸುಮಾರು ಒಂದು 20 ವರ್ಷಗಳಿಂದ 25 ವರ್ಷಗಳಿಂದ ನಾನು ಮಕ್ಕಳ ನಾಟಕ ಅಥವಾ ಕಾಲೇಜು ರಂಗಭೂಮಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದವನು. ನನಗೆ ಬಹಳ ಸಮಸ್ಯೆ ಆಗುವುದಂದರೆ ಮಕ್ಕಳ ಭಾಷೆಯನ್ನು ತಿದ್ದುವುದು. ಅದು ಕಾಲೇಜು ರಂಗಭೂಮಿಯಲ್ಲಿ ನಮಗೆ ಸಮಯ ಸಿಗುವಂಥದ್ದು ಕೂಡ ದಿನದ 1 ಗಂಟೆ 2 ಗಂಟೆ. ಅದರಲ್ಲಿ ಸಾಹಿತ್ಯ ಏನಿದೆ, ಸಾಹಿತ್ಯವನ್ನು ಬಹಳ ಶುದ್ಧವಾಗಿ ಮಕ್ಕಳಲ್ಲಿ ಹೇಳಿಸುವಂಥ ಪ್ರಕ್ರಿಯೆ ಏನಿದೆ ಅದು ತುಂಬ ಸಮಯ ತಗೋತದೆ. ಅದು ಬಹಳ ಕಷ್ಟ ಆಗ್ತಾಯಿದೆ.
ತುಂಬ ಅಪಭ್ರಂಶಗಳು ಇವಾಗಂತೂ ಸಾಧ್ಯನೇ ಇಲ್ಲ. ಅದೇ ತುಳು ನಮ್ಮ ಮಾತೃಭಾಷೆಯಲ್ಲಿ ಲೀಲಾಜಾಲವಾಗಿ ಮಾತಾಡುವ ಮಕ್ಕಳು ಕನ್ನಡ ಭಾಷೆಯನ್ನು ಬಹಳ ನಮಗೆ ಅದು ಸಹಿ ಆಗಲ್ಲ ಕೇಳುವಂಥದ್ದು. ಹಾಗಾಗಿ ನಮ್ಮ ಇಂದಿನ ಈ ವಿದ್ಯಾರ್ಥಿಗಳಿಗೆ ಈ ಒಂದು ವೇದಿಕೆಯಿಂದ ತುಂಬ ಮಂದಿ ವಿದ್ಯಾರ್ಥಿಗಳು ರಂಗಭೂಮಿಯ ಒಲವು ಇದ್ದವರಾಗಿದ್ದಾರೆ. ನಾಟಕ ಇರ್ಬೋದು, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಒಲವು ತೋರಿದವರಾಗಿದ್ದಾರೆ. ಅಂಥ ಕಾಲೇಜಲ್ಲಿ ನಾಟಕ ಮಾಡಿಸುವಾಗ ನಾವು ಭಾಷೆಗೆ ಸಂಬಂಧಪಟ್ಟ ಹಾಗೆ ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ನೀವು ಶಿಕ್ಷಕರಿಗೆ, ನಾಟಕ ಶಿಕ್ಷಕರಿಗೆ ನಮಗೊಂದು ಮಾರ್ಗದರ್ಶನ ನಿಮ್ಮಿಂದ ಆಗಬೇಕು. ಯಾವ ನೆಲೆಗಟ್ಟಲ್ಲಿ, ಯಾವ ರೀತಿಯಲ್ಲಿ ನಾವು ಈ ಒಂದು ಸಮಸ್ಯೆಗಳನ್ನು ನಾವು ಬಗೆಹರಿಸ್ಬೋದು? ನಿಮ್ಮ ಇದು ನನಗೂ ಕೂಡ ಸಂಬಂಧಪಟ್ಟ ಹಾಗೆ ಇದು ತುಂಬ ಕಷ್ಟದ ಪ್ರಶ್ನೆ. ಇದು ಹೇಗೆ ಇವರನ್ನ ಇವರ ನಾಲಗೆಯನ್ನು ತಿದ್ದುವ ಅಂತ. ಇಲ್ಲಿ ಮೂಲಭೂತವಾದಂಥ ದೋಷ ಏನು ಅಂತ ಹೇಳಿದರೆ, ಮನೆಯಲ್ಲಿ ತುಳು ಮಾತಾಡ್ತಾರೆ, ಕಾಲೇಜಿಗೆ ಬಂದಾಗ ಇಂಗ್ಲೀಷ್ ಮಾತಾಡ್ತಾರೆ, ನಡುವೆ ತಪ್ಪಿ ಹೋಗುವುದವರಿಗೆ ಕನ್ನಡ, ಅದನ್ನು ಮಾತಾಡೋದೇ ಇಲ್ಲ. ಕನ್ನಡ ಮಾತಾಡುವ ಸಂದರ್ಭ ಅಂದರೆ ಅವರು ತಪ್ಪಿಸಿಕೊಂಡು ಅವರ ಗೆಳೆಯರ ಜೊತೆಗೆಲ್ಲ ತುಳುವಿನಲ್ಲಿ ವ್ಯವಹರಿಸಿಬಿಡ್ತಾರೆ, ಅಥವಾ ಪ್ರಾದೇಶಿಕವಾದಂಥ ಅವ್ರ ಭಾಷೆ, ಈಗ ಬ್ಯಾರಿ ಭಾಷೆ ಮಾತಾಡುವವರಾದರೆ ಒಂದು ಗುಂಪಾಗಿ ಅವರು ಬ್ಯಾರಿ ಭಾಷೆನೇ ಮಾತಾಡ್ತಾರೆ. ಆವಾಗ ಕನ್ನಡವರಿಗೆ ತಪ್ಪಿ ಹೋಗ್ತದೆ. ಹಾಗಾಗಿ ಈ ತಪ್ಪುವ ದೆಸೆ ನಿಮಿತ್ತವಾಗಿ ಅವರಿಗೆ ಕನ್ನಡದಲ್ಲಿ ಸ್ಪಷ್ಟವಾದಂಥ ಉಚ್ಚಾರಣೆ ಸಿಗೋದಿಲ್ಲ. ನಿರಂತರವಾಗಿ ಒಂದು ಭಾಷೆಯಲ್ಲಿ ಮಾತನಾಡ್ತಾ ಇದ್ದರೆ ಮಾತ್ರವೇ ಅವರಿಗೆ ಆ ಭಾಷೆಯ ಸಂಪೂರ್ಣ ಎಲ್ಲ ಆಕ್ಸೆಂಟ್ ಇತ್ಯಾದಿಗಳು ಸ್ಪಷ್ಟವಾಗಿ ಬರುವಂಥದ್ದು. ಯಾವಾಗ ನಿರಂತರತೆ ಬಿಟ್ಟು ಹೋಗ್ತದೆ ಆವಾಗ ಅದು ಬಹಳ ಕಷ್ಟ ಸಾಧ್ಯ. ಉದಾಹರಣೆಗೆ ಮಲಯಾಳದಿಂದ ಎಷ್ಟೋ ಮಂದಿ ಹುಡುಗರು ಇಲ್ಲಿಗೆ ಬರ್ತಾರೆ, ಕರ್ನಾಟಕಕ್ಕೆ ಬರ್ತಾರೆ ಕಲೀಲಿಕ್ಕೆ ಅಂತ. ಅವರು ಕನ್ನಡ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಮತ್ತು ಆದರೆ ಚೆನ್ನಾಗೇ ಕನ್ನಡ ಮಾತಾಡ್ತಾರೆ, ವ್ಯಾಕರಣ ದೋಷ ಇಲ್ಲದೆ ಮಾತಾಡ್ತಾರೆ, ಆದರೆ ಅವರು ಉಚ್ಚಾರ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಮೊಹಮ್ಮದ್ ಆ್ಯಂಡ್ ಕಂಬನಿ ಅಂತ ಒಂದು ಬೋರ್ಡ್ ಹಾಕಿದ್ರು ಅಲ್ಲಿ ನೋಡಿದಾಗ, ಇದು ಏನಪ್ಪ ಮೊಹಮ್ಮದ್ ಆ್ಯಂಡ್ ಕಂಬನಿ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಕಂಪನಿ, ಅದು ಕಂಪನಿಯನ್ನು ಅವರು ಮಲಯಾಳದಲ್ಲಿ ಹೇಳೋದು ಹೌದು, ಕಂಬನಿ ಅಂತ ಆಗ್ತದೆ. ಅದೇ ಆ್ಯಕ್ಸೆಂಟನ್ನು ಇಟ್ಟುಕೊಂಡು ಅವರು ಕನ್ನಡದಲ್ಲಿ ಮಾತಾಡ್ತಾರೆ ನಮ್ಮ ಜೊತೆಗೆ. ಯಾಕೆ ಹೀಗಾಗ್ತದೆ ಅಂತ ಹೇಳಿದರೆ, ಅವರಿಗೆ ಕನ್ನಡ ಮಾತಾಡಿ ಅಭ್ಯಾಸ ಇಲ್ಲ. ಅವರ ಯಾವುದೋ ವಯಸ್ಸಿನ ಯಾವುದೋ ಹಂತದಲ್ಲಿ ಅವರೊಂದು ಹೊಸ ಭಾಷೆಯನ್ನು ಕಲೀಲಿಕ್ಕೆ ಪ್ರಯತ್ನ ಪಟ್ಟಾಗ ಆ ಭಾಷೆಯ ವಿಚಾರಗಳನ್ನೆಲ್ಲ ತಿಳ್ಕೊಳ್ತಾರೆ. ಭಾಷೆಯನ್ನು ಉಚ್ಚರಿಸುವುದು ಹೇಗೆ ಎನ್ನುವುದು ಅವರ ನಾಲಿಗೆಯಲ್ಲಿ ಹೊರಳುವುದಕ್ಕೆ ಕಷ್ಟ ಆಗ್ತದೆ. ಏಕೆಂದರೆ ಅವರ ನಾಲಿಗೆ ಅದಾಗಲೇ ಮಲಯಾಳಕ್ಕೆ ಸಿದ್ಧವಾಗಿದೆ. ಅದರಿಂದ ಹೊರತುಪಡಿಸಿ ಕನ್ನಡವನ್ನು ಅಲ್ಲಿ ತಂದು ಸ್ಥಾಪನೆ ಮಾಡೋದಿದೆಯಲ್ಲ, ಅದು ಕಷ್ಟದ ಕೆಲಸ. ತುಳುವರಿಗೂ ಕೂಡ ಅದೇ ಕಷ್ಟ. ನಾವು ತುಳು ಮಾತಾಡುವವರು ಬೆಂಗಳೂರಿಗೆಲ್ಲ ಹೋದಾಗ ರಾಜಧಾನಿಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಎಲ್ಲ ಕೆಲವೊಮ್ಮೆ ನಮಗೆ ನಮ್ಮ ಗೆಳೆಯರು, ಆತ್ಮೀಯ ಗೆಳೆಯರು, ಏನು ತುಳು ಏನು ಕನ್ನಡ ಮಾತಾಡ್ತಾರೆ, ತುಳುವಿನಲ್ಲಿ ಕನ್ನಡ ಮಾತಾಡ್ತಾರಲ್ಲಪ್ಪ ಅಂತ ಬಹಳ ಕಷ್ಟ ಆಗ್ತದೆ ನಮಗೆ. ಆದರೆ ಏನು ಮಾಡುವ? ಈಗ ನಾನು ಕೆಲವೊಮ್ಮೆ ಬೇರೆ ಭಾಷೆಯಲ್ಲಿ ಮಾತಾಡಿದ್ರು ಕೂಡ ಇದೇ ಸಮಸ್ಯೆ ಬರ್ಬೋದು. ಕನ್ನಡದಲ್ಲಿ ಈ ಸಮಸ್ಯೆ ಬರಲಿಕ್ಕಿಲ್ಲ, ಯಾಕಂದರೆ ನಾನು ಕನ್ನಡವೇ ನನ್ನ ಉದ್ಯೋಗ. ಹಾಗಾಗಿ ಅದರಲ್ಲಿ ಇಂತಹ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯತೆಗಳು ಭಾಳ ಕಡಿಮೆ. ಬೇರೊಂದು ಭಾಷೆಯನ್ನು ನಾನು ಹಿಂದಿಯಲ್ಲಿಯೋ ಅಥವಾ ಇನ್ನೊಂದರಲ್ಲಿಯೋ ನಾನು ಮಾತಾಡೋದಕ್ಕೆ ಪ್ರಯತ್ನ ಪಟ್ಟರೆ ನನ್ನ ಭಾಷೆಯಲ್ಲೂ ಕೂಡ ಈ ಥರದ ದೋಷಗಳು ಬರ್ಬೋದು. ಆದರೆ ಕನ್ನಡಿಗರಾದ ನಾವು ಕನ್ನಡದಲ್ಲಿ ದೋಷ ಬಾರದ ಹಾಗೆ ನೋಡಿಕೊಳ್ಬೇಕಾದ್ದು ಕನ್ನಡಿಗರಾದ ನಮ್ಮ ಜವಾಬ್ದಾರಿ ಆಗಿರೋದ್ರಿಂದ ತುಳು ಮನೆಯಲ್ಲಿ ಆಡುವ ಭಾಷೆ ಆದರೂ ಕೂಡ ಸಾಧ್ಯವಾದಷ್ಟು ಕನ್ನಡದಲ್ಲಿ ಮಾತಾಡ್ತಾ ತಾವೇನು ತಪ್ಪು ಮಾಡುತ್ತೇವೆ ಅನ್ನೋದನ್ನು ತಾವೇ ತಿಳಿದುಕೊಂಡು ಅದನ್ನು ತಿದ್ದುವಂಥ ಪ್ರಯತ್ನವನ್ನು ಪಡಬೇಕೇ ಹೊರತು ಅನ್ಯ ಮಾರ್ಗವಿಲ್ಲ. ಒಳ್ಳೆ ಉತ್ತರ ಕೊಟ್ಟಿದ್ದಾರೆ. ಮಲಯಾಳವರು ಕನ್ನಡ ಮಾತು ಏನಾಗ್ತದೆ, ಲಂಕಾದಹನ ಹೋಗಿ ಲಂಗಾದಹನ ಆಗ್ತದೆ ಅಂತ ಇದು ಹಳೇ ಜೋಕ್. ಅದು ಆ ರೀತಿಯಲ್ಲಿ ನಡೆದದ್ದು ಕೂಡ ಉಂಟು ಎಷ್ಟೋ ಕಡೆ, ಅದು ಬೇರೆ ವಿಷಯ. ಆದರೆ ಇಲ್ಲಿ ಪ್ರಶ್ನೆ ಏನಂತ ಹೇಳಿದರೆ, ಮಾತಾಡ್ತಾ ಏನೊಂದು ಗಾದೆ ಉಂಟು, ಉಗುಳಿ ರೋಗ ಬೊಗಳಿ ರಾಗ ಅಂತೇಳಿ. ಯಾವುದೇ ಎಲ್ಲಿಂದಲೇ ಬರಲಿ, ಯಾರೇ ಬರಲಿ, ಅವರನ್ನು ನಾವು ಕನ್ನಡ ಮಾತಕ್ಕೆ ಪ್ರೇರೇಪಣೆ ಕೊಡಬೇಕು. ನಾವು ಹೋಗ್ತೇವೆ, ಇಲ್ಲಿ ಕಚೇರಿಗೆ ಹೋಗ್ತೇವೆ. ಈಗ ಕಚೇರಿಯಲ್ಲಿ ಕನ್ನಡದಲ್ಲೇ ವ್ಯವಹಾರ ಅಂತ ಆಗಿದ್ರೆ ಅಲ್ಲಿ ಭಾಷೆ ಯಾವುದು ಮಾತಾಡಿದಾಗ ಗೊತ್ತುಂಟ ನಮಗೆ. ಒಳಗೆ ಹೋಗಿ ನಂದೇ ಅನುಭವ ಅಂತ ಹೇಳ್ತೇನೆ. ಹೋದ ಕೂಡಲೇ ಅವ್ರು ಹೇಳುವಂಥದ್ದು ಒಲ್ತು ಬರ್ತಾರೆ, ದಾನೆ ಬರ್ತಾರೆ ಅಂತ. ತುಳು ನಮ್ಮದೇ ಒಪ್ಪಿಕೊಳ್ಳೋಣ, ಆದರೆ ಆಡಳಿತ ಭಾಷೆ ಕನ್ನಡ ಆಗಿರುವಾಗ ಈ ಬಗ್ಗೆ ಸ್ವಲ್ಪ ನಾವೆಲ್ಲ ಯೋಚನೆ ಮಾಡಬೇಕಾದ ಸಂದರ್ಭ ಈಗ ಬಂದಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಮೊದಲಿಗೆ ಈ ಒಂದು ಅವಕಾಶವನ್ನು ಒದಗಿಸಿರುವಂಥ ಎಲ್ರಿಗೂ ವಂದಿಸ್ತಾ, ಬಹುಶಃ ನಾನು ಸರ್ ಸ್ಥಾನದಲ್ಲಿರುವಂಥ ದಾಮೋದರ ಶೆಟ್ಟಿಗೆ ವಂದಿಸ್ತಾ, ಬಹುಶಃ ಇವತ್ತು ನಾಟಕ ರಂಗದ ಬಗ್ಗೆ ನಾವು ಅನೇಕ ವಿಷಯಗಳನ್ನು ಡಿಸ್ಕಸ್ ಮಾಡಿದ್ದು. ಅಂದರೆ ಇವರು
ನಮಗೆಲ್ರಿಗೂ ತಿಳಿದಿರುವ ಹಾಗೆ ಅವರೊಬ್ಬರು ಕುಂಬ್ಳೆ ದಾಮೋದರ ಆಗಿದ್ದವರು ಮತ್ತೆ ನಾದ ಆದರು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದೇ. ಅದರ ಬಗ್ಗೆ ಅವರು ಕೇಳ್ಬೋದು ನಾವು, ಮತ್ತು ಅವರು ಅದರ ಪೂರಕವಾಗಿ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಒಟ್ಟಿಗೆ ನಾವು ಸ್ವಂತ ಅಲೋಷಿಯಸ್ ಕಾಲೇಜಿನಲ್ಲಿ ಅವರು ಆ ಭೂಮಿಗೀತ ಅನ್ನುವಂಥ ದಂಡವನ್ನು ಕಟ್ಟಿದ್ರು. ಅದು ಇಂಗ್ಲೆಂಡಿಗೆ 1992 ಮತ್ತು 98ರಲ್ಲಿ ಬಹುಶಃ ಒಂದು ಪ್ರವಾಸವನ್ನು ಏರ್ಪಡಿಸಿ ಅಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಯೊಟ್ಟಿಗೆ ನಮ್ಮ ಇಲ್ಲಿಯ ಕಲೆಗಳನ್ನು ಅಲ್ಲಿ ಪ್ರದರ್ಶನವನ್ನು ಕೂಡ ಮಾಡಿದ್ದಾರೆ. ಇವೆಲ್ಲವುಗಳು ನಮಗೆ ಇಲ್ಲಿ ಸೇರಿರುವಂಥ ನಮಗೆಲ್ರಿಗೂ ಸ್ಫೂರ್ತಿಯೇ. ಅದರ ಒಟ್ಟಿಗೆ ಶ್ರೀಯುತರು ನಮ್ಗೆ ಗೊತ್ತಿರ್ಬೋದು, ಎಲ್ರಿಗೂ ಸಾಹಿತ್ಯ ಸಿದ್ಧಿಸುವುದಿಲ್ಲ, ಅಥವಾ ಆ ಸಾಹಿತ್ಯಕ್ಕೆ ಬರಬೇಕಿದ್ರೆ ಅಥವಾ ಈ ರೀತಿಯ ನಾಟಕ ಇರ್ಬೋದು ಅಥವಾ ಯಕ್ಷಗಾನ, ಸಿನಿಮಾ ಎಲ್ಲ ಮಜಲುಗಳಲ್ಲಿ ಶ್ರೀಯುತರು ಏನು ಇವರು ಸೇವೆಯನ್ನು ಮಾಡಿದ್ದಾರೆ. ಆದರೆ ಈ ಮನೆಯಲ್ಲಿ ಸಾಹಿತ್ಯಿಕ ವಾತಾವರಣ ಅವರಿಗೆ ಸ್ಫೂರ್ತಿದಾಯಕ ಆಗಿರಲಿಲ್ಲ ಅನ್ನೋದನ್ನು ನಾನು ಅವರ ಹತ್ತಿರದಿಂದ ಬಲ್ಲವರಿಂದ ತಿಳ್ಕೊಂಡಿದ್ದೇನೆ. ಸರ್, ಅದರ ಬಗ್ಗೆ ತಾವುಗಳು ಹೇಳಬೇಕು. ಮತ್ತು ಇನ್ನೊಂದು, ನಮಗೆ ಕನ್ನಡ ಸಾಹಿತ್ಯದ ಬಹುಶಃ ಇವತ್ತು ಅತ್ಯಂತ ವಿಸ್ತೃತ ಚರ್ಚೆ ಆಗ್ತಾ ಇರುವಂಥದ್ದು ಎಲ್ಲ ಕಲಾವಿದರಿಗೆ ಮತ್ತು ಸಾಹಿತಿಗಳೇ ಮಾಶಾಸನವನ್ನು ಕೊಡಬೇಕು ಅನ್ನುವಂಥದ್ದು. ಸೊ ಇಂಥ ವಿಷಯಗಳು ಆಯಾ ಜಿಲ್ಲಾ ಸಾಹಿತ್ಯ ಗೋಷ್ಠಿಯಲ್ಲಿ ಅದರ ಬಗ್ಗೆ ಕೂಡ ಠರಾವುಗಳನ್ನು ಮಂಡಿಸಿ ಯಾರಿಗೆ ನೀಡಬೇಕು, ಯಾವ ಮಾನದಂಡಗಳು ಅನ್ನೋದು ಕೂಡ ಬಂದರೆ ಒಳ್ಳೆಯದು. ಇವೆಲ್ಲವುಗಳಿಗೆ ನಿಮ್ಮಿಂದ ಉತ್ತರಗಳನ್ನು ನಾನು ಬಯಸ್ತಾ ಇದ್ದೇನೆ ಸರ್. ಒಂದು, ನನ್ನ ಮನೆಯಲ್ಲಿ ಸಾಹಿತ್ಯದ ವಾತಾವರಣ ಇತ್ತೆ ಎನ್ನುವ ಪ್ರಶ್ನೆ. ನನ್ನ ಮನೆಯಲ್ಲಿ ಅಂಥ ಸಾಹಿತ್ಯದ ವಾತಾವರಣ ಇರಲಿಲ್ಲ ನಿಜ. ಆದರೆ ನನ್ನ ಅಪ್ಪ ನಾಟಕದಲ್ಲಿ ಭಾಗವಹಿಸ್ತಾ ಇದ್ರಂತೆ. ನನ್ನ ಅಣ್ಣ ಒಬ್ಬರು ಕುಂಬ್ಳೆ ಸುಂದರರಾವು, ಪ್ರಸಿದ್ಧ ಯಕ್ಷಗಾನ ಅರ್ಥಧಾರಿಗಳು, ವೇಷಧಾರಿಗಳು. ಅವರ ಒಂದು ಬ್ಯಾಕ್ಗ್ರೌಂಡನ್ನು ಇಟ್ಕೊಂಡು ನಾನು ಅವರಿಗಿಂತ ಸುಮಾರು 20 ವರ್ಷಕ್ಕೆ ಚಿಕ್ಕವ. ಆ ಬ್ಯಾಕ್ಗ್ರೌಂಡಲ್ಲಿ ಅವರ ಮೇಳಗಳು, ಆವಾಗೆಲ್ಲ ನಾವು ಕರೀತಿದ್ದು ಗಂಜಿ ಮೇಳಗಳು ಅಂತ. ಅಂದರೆ ಅವರು ಒಂದು ತಂಡ ಕಟ್ಟಿಕೊಂಡು ಬಂದು ಅಲ್ಲಿ ಆ ಊರಿನಲ್ಲಿ ಯಾರಿದ್ದಾರೆ ಗೊತ್ತಿನವರು ಯಾರಾದರೂ ಇದ್ದರೆ ಅವರಿಂದ ಒಂದಷ್ಟು ದುಡ್ಡು ತಗೊಂಡು ಅಲ್ಲಿ ಒಂದು ಆಟವನ್ನು ಪ್ರದರ್ಶನ ಮಾಡುವಂಥದ್ದು. ಇಂಥ ಆಟಗಳು ನನ್ನ ಎಳವಿಗೆಯಲ್ಲಿ ನಾನು ಸಾಕಷ್ಟು ಕಂಡಿದೆ. ಯಕ್ಷಗಾನದ ಚೌಕಿಯ ಮತ್ತು ಯಕ್ಷಗಾನದ ವೇದಿಕೆಯ ಎದುರುಗಡೆಯೇ ನಮ್ಮ ಒಂಥರ ವಾಸ. ಅಲ್ಲೇ ನಿದ್ರೆ ಮಾಡೋದು, ಅಲ್ಲೇ ಬೆಳಗ್ಗಿನ ಹೊತ್ತಿನಲ್ಲಿ ಯಕ್ಷಗಾನ ಮುಗಿದಾದ ಬಳಿಕ ಅಲ್ಲಿ ಆ ಮಣಿಗಳೆಲ್ಲ ಬಿದ್ದಿರ್ತವೆ ಅಲ್ಲ, ಅದನ್ನೆಲ್ಲ ಹೆಕ್ಕಿಕೊಂಡು ಹೋಗೋದು, ಅದರಲ್ಲಿ ಕಿರೀಟಗಳನ್ನು ಮಾಡೋದು, ನಮ್ಮದೇ ಯಕ್ಷಗಾನ ನಾವು ಮಾಡುವಂಥದ್ದು. ಈ ಥರದ ಒಂದು ಪರಂಪರೆಯ ಹಿನ್ನೆಲೆಯಿಂದ ಬಂದವ ನಾನು. ಹಾಗಾಗಿ ನನಗೆ ಪುರಾಣಗಳ ಮೇಲಿನ ಆಸಕ್ತಿ ಆ ದಿವಸಗಳಲ್ಲೇ ಇತ್ತು. ಆ ದಿವಸಗಳಲ್ಲಿ ಬೇರೆ ಬೇರೆ ನಾಟಕಗಳನ್ನು, ಜಾನಪದ ನಾಟಕ ಇತ್ಯಾದಿಗಳನ್ನು ಆಡ್ತಾ ಇರಲಿಲ್ಲ, ಪುರಾಣದ್ದೇ ಭಾಗಗಳಾಗಿರ್ತಿದ್ದವು. ಹಾಗಾಗಿ ನನಗೆ ಪುರಾಣದ ಒಂದು ಸಣ್ಣ ಹಿಡಿತ ಅಲ್ಲಿ ಸಿಕ್ಕಲಿಕ್ಕೆ ಶುರುವಾಯಿತು. ಮತ್ತು ನಮ್ಮ ಪಕ್ಕದಲ್ಲೆಲ್ಲ ತಾಳಮದ್ದಳೆಗಳನ್ನು ಮಾಡ್ತಾಯಿದ್ರು. ತಾಳಮದ್ದಳೆಯಲ್ಲಿ ಅರ್ಥ ಹೇಳುವವರ ಅರ್ಥಗಾರಿಕೆಯನ್ನು ಗಮನಿಸಿಕೊಂಡು ಅದು ಕೂಡ ನನಗೆ ಸ್ಫೂರ್ತಿಯಾಯಿತು. ಹಾಗೆ ಆಮೇಲೆ ಇದರ ಮುನ್ನೆಲೆಗೆ ಹೇಗೆ ನಾವು ಹೋಗಬೇಕು ಎನ್ನುವುದನ್ನು ಹುಡುಕ್ತಾ ಹೋದ ಹಾಗೆ ಪುಸ್ತಕಗಳನ್ನು ಓದುವುದಕ್ಕೆ ಶುರು ಮಾಡಿದೆ. ಕಾದಂಬರಿಗಳನ್ನು ಓದುವುದಕ್ಕೆ ನನ್ನಷ್ಟಕ್ಕೆ ನಾನು ಶುರು ಮಾಡಿದ್ದು. ಆವಾಗ ಈಗಿನ ಹಾಗೆ ಮೊಬೈಲ್ ಆಗಲಿ ಟಿ ವಿ ಆಗಲಿ ಯಾವುದು ಇಲ್ಲದೇ ಇರುವಂಥ ದಿವಸಗಳಲ್ಲಿ ನನಗೆ ಪುಸ್ತಕ ಓದೋದು ಕಷ್ಟ ಆಗಲಿಲ್ಲ. ಕಾರಂತರನ್ನು ಇನ್ನು ಈ ಥರದಲ್ಲಿ ಅನೇಕ ರಾಮರಾವನ್ನ ನಾವೆಲ್ಲ ಆವಾಗ ಪತ್ತೇದಾರಿಗಳನ್ನು ಓದ್ತಾ ಇದ್ದದ್ದು ಭಾಳ ಹೆಚ್ಚು. ಪುರುಷೋತ್ತಮನ ಸಾಹಸಗಳನ್ನೆಲ್ಲ ನಾವು ಓದ್ತಿದ್ದೆವು. ಅವೆಲ್ಲ ನರಸಿಂಹಯ್ಯನದು ಸಾಹಸಗಳು, ನರಸಿಂಹಯ್ಯನ ಪುಸ್ತಕಗಳು ಇವೆಲ್ಲ ನಾವು ಓದ್ತಾ ಇದ್ದೆವು. ಹಾಗಾಗಿ ಒಂದು ಸಾಹಿತ್ಯದ ವಾತಾವರಣ ತನ್ನಷ್ಟಕ್ಕೆ ನನ್ನ ಸುತ್ತ ರೂಪುಗೊಂಡಿತ್ತು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದರ ಸಹಾಯ ಇಟ್ಟುಕೊಂಡು ನಾನು ಕನ್ನಡದಲ್ಲಿ ಏನಾದರೂ ಕಾಯಕ ಮಾಡಬೇಕು ಅಂತ. ಬಹುಶಃ ನಾನು PUC ಆದ ತಕ್ಷಣ ನಾನು ಡಿಗ್ರಿಗೆ ಹೋಗುವಾಗ ಕನ್ನಡವನ್ನೇ ಐಚ್ಛಿಕವಾಗಿ ತಗೊಳ್ಳಿಕ್ಕೆ ಕಾರಣ ಬಹುಶಃ ಬೇರೆ ಸಬ್ಜೆಕ್ಟ್ಗಳಲ್ಲಿ ಒಳ್ಳೆ ಮಾರ್ಕ್ಸ್ ಇಲ್ಲದೇ ಇದ್ದದ್ದು ಇರಬಹುದು. ಆದರೆ ಕನ್ನಡಕ್ಕೆ ಬಂದಾಗ ಅಲ್ಲಿ ನನಗೆ ಒಂದು ದಾರಿ ಕಂಡಿತ್ತು, ಮುಂದಕ್ಕೆ ಹೋಗುವುದಕ್ಕೆ ದಾರಿ ಕಂಡಿತ್ತು. ಆ ದಾರಿಯನ್ನು ಹಿಡ್ಕೊಂಡು ನಾನು ನನ್ನ ಪಾಡಿಗೆ ಮುಂದಕ್ಕೆ ಹೋದೆ. ಏನೋ ಸ್ವಲ್ಪ ಕಿಂಚಿತ್ ಕನ್ನಡದ ಸೇವೆಯನ್ನು ಮಾಡುವುದಕ್ಕೆ ಸಾಧ್ಯ ಆಯಿತು. ಪೂರಕವಾಗಿ ಒಂದು ಕಡೆ ನೀವು ದೂರದರ್ಶನದ ಒಂದು ಸಂದರ್ಶನದಲ್ಲಿ ಹೇಳ್ತೀರಿ, ನನಗೆ ಅಂದರೆ ಮನೆಯಲ್ಲಿ ಅಂದರೆ ಕಷ್ಟ ಕಾರ್ಪಣ್ಯಗಳಿತ್ತು. ಆಗ ನನ್ನನ್ನು ಒಂದು ಬಸ್ ಕಂಡಕ್ಟರಾಗಿ ಮಾಡಲಿಕ್ಕೆ ಅವರು ಇಚ್ಛಿಸಿದ್ರು ಅಂತ. ನಾನು ಈಗಲೂ ಹಂಪನಕಟ್ಟೆಯಲ್ಲಿ ನಿಂತು ನಂಬರ್ 5 ಬಸ್ ಹೋಗುವಾಗ ನಾನು ಅದನ್ನು ಇನ್ನೂ ಎನಿಸ್ಕೊಳ್ತಾ ಇದ್ದೇನೆ ಅಂತ ಒಂದು ಕಡೆ ಹೇಳಿದ್ದೀರಿ ಸರ್. ಆ ನಿಟ್ಟಿನಲ್ಲಿ ನಾನು ನಿಮಗೆ ಪ್ರಶ್ನೆಯನ್ನು ಕೇಳಿದೆ.
ಈ ದೂರದರ್ಶನದವರು ಅಂಥದ್ದೆಲ್ಲ ಬೇಡದ ಕೆಲಸ ಕೆಲವೊಮ್ಮೆ ಮಾಡ್ತಾರೆ. ನನ್ನ ಒಳಗಿಗೆ ಕೈ ಹಾಕಿಬಿಟ್ಟಿದ್ದಾರೆ ಈಗ. ಅದು ಸಣ್ಣ ಜೋಕ್ ಒಂದೇ ನಿಮಿಷದಲ್ಲಿ ಹೇಳಿಬಿಡ್ತೇನೆ. ಏನು ಅದು ನಾನು PUC ಮುಗಿದಾದ ನಂತರ ನನಗೆ ಮನೆಯಲ್ಲಿ ಬೇಕಾದಷ್ಟು ಆರ್ಥಿಕ ವ್ಯವಸ್ಥೆಗಳಿಗೆ ನನಗೆ ಸಹಾಯವಾಗಿ ಇಲ್ಲದೇ ಇದ್ದ ಕಾರಣ ನನ್ನನ್ನೊಂದು ಕೆಲಸಕ್ಕೆ ಸೇರಿಸಬೇಕು ಅಂತ ಮನೆಯಲ್ಲಿ ಯೋಚನೆ ಮಾಡಿದರು. ಹಾಗೆ ವಿವೇಕ್ ಮೋಟರ್ಸ್ ಅಂತ 5 ನಂಬರ್ ಬಸ್ಸು ಮಾರ್ಗನ್ ಗೇಟಿಗೆ ಕಳಿಸ್ತಾ ಇದ್ದಂಥ ವಿವೇಕ್ ಮೋಟರ್ಸ್ನಲ್ಲಿ ಮಾತಾಡಿದ್ರು ನಾನು ಕಂಡಕ್ಟರ್ ಆಗುವುದು ಅಂತ. ಆ ಮಾತುಕತೆ ಎಲ್ಲ ಆಯಿತು. ನಾನು ಏನು ಕಂಡಕ್ಟರ್ ಆಗಬೇಕು. ಅಷ್ಟೊತ್ತಿಗೆ ನನ್ನ ಸಂಬಂಧಿಕರೊಬ್ಬರು ನನ್ನನ್ನು ಕರ್ಕೊಂಡು ನೀನು ನನ್ನ ಮನೆಯಲ್ಲಿ ಇದ್ದುಕೊಂಡು ಡಿಗ್ರಿ ಮಾಡು ಅಂತ ಹೇಳ್ಕೊಂಡು ಅವರು ದೊಡ್ಡ ಔದಾರ್ಯ ತೋರಿಸಿ ನನ್ನವರು ಅವರ ಮನೆಯಲ್ಲಿ ಇದ್ದುಕೊಂಡು ನಾನು ಡಿಗ್ರಿ ಮಾಡಿದೆ. ಅದು ನಾನು ಆ 5 ನಂಬರ್ ಬಸ್ ಹೋಗುವಾಗಲೆಲ್ಲ ಅರೇ ಇದರಲ್ಲಿ ನಾನು ಕಂಡಕ್ಟರ್ ಆಗಬೇಕಾಗಿತ್ತಲ್ಲ ಅಂತ ನಾವು ಯೋಚನೆ ಮಾಡ್ತಾ ಖುಷಿ ಪಡ್ತಾ ಇದ್ದೆ ಅಷ್ಟೇ. ತೆಂಕನಗಾಳಿ ಅಂಕಣ ಬರಹಕ್ಕೆ ನಿಮ್ಮ ಸ್ಫೂರ್ತಿ ಏನು? ತೆಂಕನಗಾಳಿ ಅಂಕಣ ಬರಹಕ್ಕೆ ತಮ್ಮ ಸ್ಫೂರ್ತಿ ಏನು? ಬರಹಕ್ಕೆ ಸ್ಫೂರ್ತಿ ಏನಂತ ಹೇಳ್ತಿದ್ದಾರೆ. ನಾನು ಆವಾಗ 1995ರಿಂದ 2000ವರೆಗೆ ಪ್ರಜಾವಾಣಿ ಪತ್ರಿಕೆಗೆ ಅಂಕಣಕಾರಾಗಿದ್ದೆ. ತೆಂಕಣದ ಸುಳಿಗಾಳಿ ಅಂತ ನಾನು ಬರೀತಾ ಇದ್ದೆ. ಅದು ಬರೆಯುವುದಕ್ಕಿಂತ ಮೊದಲು ಇಲ್ಲಿಯ ಸಣ್ಣ ಪತ್ರಿಕೆ, ಸ್ಥಳೀಯ ಪತ್ರಿಕೆ ಕರಾವಳಿ ಅಲೆಗೂ ಕೂಡ ನಾನೊಂದು ಅಂಕಣ ಬರೀತಾ ಇದ್ದೆ. ರಂಗಭೂಮಿ ಬಗ್ಗೆ ಪ್ರತಿ ವಾರವೂ ಕೂಡ ವಾರದಲ್ಲಿ ಒಂದು ದಿವಸ ನಮ್ಮ ಕರಾವಳಿಯ ರಂಗಭೂಮಿ ಬಗ್ಗೆ ಒಂದು ಲೇಖನ ಆ ಥರ ಬರಿತಾ ಇದ್ದೆ. ಬರೆದು ನನಗೊಂದು ಅಭ್ಯಾಸ ಆಯಿತು. ಅದು ಲೇಖನ ಹೇಗೆ ಬರ್ತಿತ್ತು ಅಂತ ಹೇಳಿದರೆ, ಪ್ರಾರಂಭ ಮಾಡಿ ಎಂಡ್ ಆಗುವಾಗ ಇಷ್ಟು ಪದಗಳು ಅಂತ ಒಂದು ಅಂದಾಜಿದೆ. ಅಷ್ಟೇ ಪದಗಳಿಗೆ ನನ್ನ ಕೈ ನಿಲ್ತಿತ್ತು, ಅಲ್ಲಿಂದ ಮುಂದಕ್ಕೆ ಹೋಗ್ತಿರಲಿಲ್ಲ. ಅದು ಅಭ್ಯಾಸ ಆಗಿ ಎಷ್ಟರ ಮಟ್ಟಿಗೆ ಅದು ಪ್ರಯೋಜನ ಕೊಟ್ಟಿತ್ತು ಅಂತ ಹೇಳಿದರೆ ಅಂತಂದರೆ, ಈ ಪ್ರಜಾವಾಣಿಯಲ್ಲಿ ತೆಂಕಣದ ಸುಳಿಗಾಳಿ ಬರೀಲಿಕ್ಕೆ ನಾನು ಹೊರಟಾಗ ಅದಕ್ಕೊಂದು ಚೌಕಟ್ಟಿದೆ. ಇಷ್ಟರ ಒಳಗಡೆ ಇಷ್ಟು ಪದಗಳು ನೀನು ಬರಿಬಹುದು ಅಂತ, 400 ಬಹುಶಃ 500 ಪದಗಳು. ಆ ಪದಗಳ ಒಳಗಡೆ ನಿನ್ನ ಹೇಳಿಕೆ ಮುಗಿಬೇಕು. ನಾನು ಎಷ್ಟರ ಮಟ್ಟಿಗೆ ಅದನ್ನು ಚೆನ್ನಾಗಿ ಪರಿಪಾಲಿಸ್ತಾ ಇದ್ದೆ ಅಂತ ಹೇಳಿದರೆ, ತನ್ನಷ್ಟಕ್ಕೆ ಅದು ಘಟನೆ ಸಂಪೂರ್ಣವಾಗಿ ಹೇಳ್ತಾ ಇದ್ದೆ. ನಾನು ಹೇಳಿ ಅದನ್ನು ಪೂರ್ತಿಗೊಳಿಸಿ ಅದನ್ನು ನಿಲ್ಲಿಸ್ತಾ ಇದ್ದೆ. ಈ ಅಂಕಣದ ಒಳಗಡೆ ನಾನು ಏನು ಬಹಳ ಮುಖ್ಯವಾಗಿ ಬರೀತಾ ಇದ್ದೆ ಅಂತ ಹೇಳಿದರೆ, ಜಿಲ್ಲೆಯ ಒಳಗಡೆ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ರಂಗಭೂಮಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು, ನಾಟಕ ವಿಮರ್ಶೆ ಇತ್ಯಾದಿಗಳನ್ನೆಲ್ಲ ಅದರ ಒಳಗಡೆ ನಾನು ಬರೀತಾ ಇದ್ದೆ. ಅದು ನನಗೆ ಎಷ್ಟು ಪ್ರಯೋಜನ ಕೊಟ್ಟಿತ್ತು ಅಂತ ಹೇಳಿದರೆ, ರಂಗಭೂಮಿಯನ್ನು ನೋಡುವಂತಹ ನನ್ನ ದೃಷ್ಟಿಕೋನವೇ ಬದಲಾಯಿತು. ನಿರಂತರವಾಗಿ ನಾಟಕ ನೋಡ್ತಾ ಇದ್ದೆ. ಒಂದು ನಾಟಕ ನೋಡುವುದಕ್ಕಾಗಿ, ಅಂಕಣ ಬರೆಯುವ ಕಾರಣಕ್ಕಾಗಿ ನಾಟಕ ನೋಡುವುದಕ್ಕೆ ಅಂತ ಹೇಳಿಕೊಂಡು ನಾನು ಎಲ್ಲೋ ದೂರಕ್ಕೆ, ಎಲ್ಲೋ ಮೈಸೂರಿಗೋ ಇನ್ನೊಂದು ಎಲ್ಲೋ ಕಡೆಗೆ ಹೋಗ್ತಾ ಇದ್ದೆ. ಹಾಗೆ ಬೇರೆ ಬೇರೆ ಕಡೆಗಳಿಗೆ ಹೋಗಿ ನಾಟಕವನ್ನು ನೋಡಿ ಅದರ ವಿಮರ್ಶೆ ಬರೀತಾ ಇದ್ದೆ. ಸೊ ರಂಗಭೂಮಿಯೇ ನನಗೆ ಬಹಳ ಮುಖ್ಯವಾಗಿ, ಮೂಲಭೂತವಾಗಿ ಅಂಕಣ ಬರೆಯಲಿಕ್ಕೆ ನನಗೆ ಒಂದು ಸ್ಫೂರ್ತಿಯನ್ನು ಕೊಟ್ಟದ್ದು. 55 ಪುಸ್ತಕ ಬರೆದಿದ್ದಾರೆ. ಆಗಿದ್ದು ಮಾತ್ರ ಅದರಲ್ಲಿ ನಾಟಕ ಅಲ್ಲ. 55 ಪುಸ್ತಕಗಳು ಬರೆದಿದ್ದೀರಿ ಒಟ್ಟಿಗೆ. ಎಷ್ಟು ನಾಟಕಗಳು ನಿಮ್ಮಲ್ಲಿ ನಾಟಕವಾಗಿ ಬರೆದದ್ದು? ನಾನು ನಾಟಕವಾಗಿ ಬರೆದದ್ದು ಕಡಿಮೆ. ಯಾಕಂದರೆ ಅನುವಾದಗಳನ್ನು ಮಾಡಿಕೊಂಡು ನಮ್ಮ ಸಂಸ್ಥೆಗೆ ನಾಟಕವನ್ನು, ನನ್ನ ಭೂಮಿಕಾಕ್ಕೆ ನಾಟಕ ಮಾಡಬೇಕು ಎನ್ನುವಂಥ ಕಾರಣಕ್ಕಾಗಿ ಅನುವಾದಗಳನ್ನು ಮಾಡ್ತಾ ಇದ್ದೆ. ಅನುವಾದಗಳನ್ನು ಬಳಸಿಕೊಂಡು ನಾಟಕವನ್ನು ಮಾಡ್ತಾ ಇದ್ದೆವು. ಅದಾದಮೇಲೆ ನಾಟಕ 3 ನಾಟಕಗಳೇ ನಂದು ಸ್ವತಂತ್ರ ನಾಟಕಗಳು 3 ಪಬ್ಲಿಷ್ ಆದ್ದು. ಅದರಲ್ಲಿ ಒಂದು ಬಹಳ ಮುಖ್ಯವಾದದ್ದು ಸಿರಿ ಎನ್ನುವಂಥ ನಾಟಕ. ಅದನ್ನು B. ಜಯಶ್ರೀ ಅವರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಕ್ಕೆ ಅದನ್ನು ನಿರ್ದೇಶಿಸಿ ಅದ್ಭುತವಾದ ಒಂದು ಪ್ರಯೋಗವನ್ನಾಗಿ ಅವರು ಮಾಡಿದ್ದರ ಪರಿಣಾಮವಾಗಿ ನಾನು ಏನು ನಾಟಕವನ್ನೇ ಬರೆದಿದ್ದರೂ ಪರವಾಗಿಲ್ಲ, ಸಿರಿ ಒಂದು ಸಾಕು ಎಂಬಲ್ಲಿಗೆ ಬಂದು ನಿಂತಿದ್ದೇನೆ. ಈ ಬಗ್ಗೆ ಒಂದು ಪ್ರಶ್ನೆ ಇದೆ ಸರ್. ಕರ್ನಾಟಕ ಸರ್ಕಾರ ಸಾವಿರಾರು ಶಾಲೆಗಳಲ್ಲಿ ಕನ್ನಡದ ಬದಲಾಗಿ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನು ಆರಂಭಿಸಿದೆ. ಅದರ ಬಗ್ಗೆ ಅಭಿಪ್ರಾಯ ಇದೆಯೇ ಸರ್? ಈ ಮಾತನ್ನು ನಾನು ಬೆಳಗಿನ ನನ್ನ ಭಾಷಣದಲ್ಲಿ ಹೇಳಿದ್ದೇನೆ. ಇದು ನಮಗೆ ಕುತ್ತು ತರುವಂಥದ್ದು. ನಾವು ಪ್ರೀತಿಸುವಂತಹ ಇಂಗ್ಲೀಷ್ ಇದೆಯಲ್ಲ, ಅದು ನಮ್ಮ ಬದುಕಿನ ಒಳಗಡೆ ಪ್ರವೇಶ ಮಾಡಿ ನಮ್ಮ ಸ್ವಂತಿಕೆಯನ್ನು ನಾಶ ಮಾಡಿ ನಾವು ಅನ್ಯರು ಹೇಳುವಂತಹ, ಜಾಗತೀಕರಣ ನಿಮಿತ್ತವಾಗಿ ಅನ್ಯರು ಹೇಳುವಂಥ ದಾರಿಯ ಮೂಲಕ ನಡೆಯುವಂತೆ ನಮ್ಮನ್ನು ಮಾಡ್ತಾ ಇರೋದು ಈ ಇಂಗ್ಲೀಷ್ ಎನ್ನುವಂತಹ ಒಂದು ಬಲವಾದ ಆರೋಪವನ್ನು ನಾನು ಯಾವತ್ತೂ ಇಂಗ್ಲೀಷ್ನ ಮೇಲೆ ಹೊರಿಸ್ತೇನೆ. ಇಂಗ್ಲೀಷನ್ನು ಬೇಡ ಅಂತ ನಾನು ಎಲ್ಲೂ ಹೇಳಿಲ್ಲ. ಆದರೆ ಕನ್ನಡಕ್ಕೆ ತೊಂದರೆ ಆಗ್ತದೆ, ಕನ್ನಡಕ್ಕೆ ಚ್ಯುತಿ ಬರ್ತದೆ ಅಂತಂದಾಗ ನಾವು ಸ್ವರ ಎತ್ತಲೇಬೇಕು. ಹಾಗಾಗಿ ಇಂಗ್ಲೀಷ್ ಮಾಧ್ಯಮ ಶಾಲೆಗಳು ನಮಗೆ ತುಂಬ ಒಳ್ಳೆಯದನ್ನೇನು ಮಾಡುವುದಿಲ್ಲ. ಅದು ಐಶ್ವರ್ಯವಂತರ ಶಾಲೆ. ಎಲ್ಲಿ ಇಂಗ್ಲೀಷ್ ಶಾಲೆ ಇದೆಯೋ ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಖರ್ಚು. ಆ ದುಡ್ಡು ಖರ್ಚಿಲ್ಲದೆ ಸಿಂಪಲಾಗಿ ಸರಳವಾಗಿ ಕಲಿಬೇಕಾದರೆ ಕನ್ನಡ ಮಾಧ್ಯಮಗಳ ಶಾಲೆ ಬೇಕು.
ಈ ಬಗ್ಗೆ ಕುಮಾರಿ ಭೈರವ್ ಏನು ಅಂತ ಹೇಳ್ತಾರೆ ಗೋವಿಂದಾಸ್ ಕಾಲೇಜಲ್ಲಿ? ವೈಭವಿ ಏನು ಹೇಳ್ತಾರೆ? ಸಂಕ್ಷಿಪ್ತವಾದ ಒಳ್ಳೆ ಪ್ರಶ್ನೆ ಹಾಕಿ ಸಂವಾದ ಕೇಳಿರಿ ಅವರನ್ನು. ನಾಮದಲ್ಲಿ ನಾದವನ್ನು ಹೊಂದಿರುವಂತಹ ಡಾಕ್ಟರ್ ನಾದ ಸರ್ ಇವರಿಗೆ ವಂದಿಸುತ್ತಾ ನನ್ನ ಪ್ರಶ್ನೆ ಅನುವಾದದ ಮೇಲೆಗೆ ಇದೆ. ಲೇಖಕರು ತಮ್ಮ ಕೃತಿಗಳನ್ನು ರಚಿಸುವಾಗ ಅವರ ದೃಷ್ಟಿಕೋನದಿಂದ ಅವರ ಮನೋಭಾವದಿಂದ ರಚಿಸಿರ್ತಾರೆ. ಆದರೆ ಅವರು ಬರೆಯುವ ಭಾಷೆಯಲ್ಲಿ ಅವರ ಭಾವನೆ, ಅವರ ಆಚರಿಸುವಂತಹ ಸಂಸ್ಕೃತಿ ಮತ್ತು ಅಲ್ಲಿನ ಪರಿಸರ ಅಡಕವಾಗಿರ್ತದೆ. ಹೀಗಿರುವಾಗ ಅದನ್ನು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಅನುವಾದಿಸುವಾಗ ಯಾವ ರೀತಿಯ ಸವಾಲುಗಳನ್ನು ಎದುರಿಸಬೇಕಾಗ್ತದೆ? ಭಾಳ ಒಳ್ಳೆ ಪ್ರಶ್ನೆ ಇದು. ಯಾಕಂದರೆ ಅನುವಾದ ಮಾಡುವವರು ಮಾಡುವಂಥ ತಪ್ಪು ಮತ್ತು ಮಾಡದೇ ಇರುವಂತಹ ಸಾಧ್ಯತೆಗಳು ಇವೆರಡೂ ಕೂಡ ಇದರಲ್ಲಿ ಅಡಕವಾಗಿದೆ. ನಾನು ಅಶ್ವತ್ಥಾಮ ಎನ್ನುವಂಥ ಕಾದಂಬರಿಯನ್ನು 32 ವರ್ಷಗಳ ಹಿಂದೆ ಅದನ್ನು ನಾವು ಮೊದಲ ಬಾರಿಗೆ ಅನುವಾದ ಮಾಡಿದ್ದು. ಆ ಕಾದಂಬರಿಯನ್ನು ಅನುವಾದ ಮಾಡುವುದಕ್ಕೆ ಅಶ್ವತ್ಥಾಮ ಆ ಕಾದಂಬರಿಯನ್ನು ಅನುವಾದ ಮಾಡುವುದಕ್ಕೆ ನಾನು 1.5 ವರ್ಷ ತಗೊಂಡಿದ್ದೆ. ಚಿಕ್ಕ ಕಾದಂಬರಿ, 100 ಪುಟದ 120 ಪುಟದ ಕಾದಂಬರಿ. ಯಾಕೆ 1 ವರ್ಷ ತಗೊಂಡೆ ಅಂತ ಯಾರಾದರೂ ಪ್ರಶ್ನಿಸ್ಬೋದು. ಒಂದು ಸೃಜನಶೀಲ ಕಾದಂಬರಿಯನ್ನು ಬರೆಯುವಾಗ ನಾನು ಸಾಮಾನ್ಯವಾಗಿ 6 ತಿಂಗಳು, ಹೆಚ್ಚಂದರೆ ಒಂದು 3 ತಿಂಗಳಲ್ಲಿ ಮುಗಿಸ್ತೇನೆ. ಮತ್ತೆಲ್ಲ ರಿವಿಷನ್ಸ್ ಆದಾಗ 6 ತಿಂಗಳಲ್ಲಿ ಒಂದು ಕಾದಂಬರಿಯನ್ನು ಬರೆದು ಮುಗಿಸ್ತೇನೆ. ಅನುವಾದಕ್ಕೆ 1.5 ವರ್ಷ ಯಾಕೆ ಅಂತ ಕೇಳಿದರೆ, ಈ ಅನುವಾದವನ್ನು ನಾವು ಮಾಡುವಂಥ ಹೊತ್ತಿನಲ್ಲಿ ಅದನ್ನು ಎಷ್ಟು ಸಲ ಓದಿದರೂ ಕೂಡ ಅನೇಕ ಟೆಕ್ನಿಕಲ್ ಟರ್ಮ್ಸ್, ಅಲ್ಲಿಯ ಕಲ್ಚರಲ್ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ವಿಚಾರಗಳು ನಮ್ಮ ತಲೆಗೆ ಅಷ್ಟು ಸುಲಭದಲ್ಲಿ ಹೋಗೋದಿಲ್ಲ. ನಾವು ಕಣ್ಣಾರೆ ಕಂಡು ಪರಾಂಬರಿಸಿ ನೋಡಿದರೆ ಮಾತ್ರವೇ ನಮಗೆ ಅರ್ಥ ಆಗೋದು. ನಾನು ಮಾಡಾಮ ಕುಂಜುಕುಟ್ಟನವರ ಅಶ್ವತ್ಥಾಮ ಕಾದಂಬರಿಯನ್ನು ಬರೆಯುವ ಅನುವಾದಿಸುವ ಸಂದರ್ಭದಲ್ಲಿ 16 ಕಟ್ಟಿನ ವೀಡು ಅಂತ ಬರುತ್ತೆ. ಅದರಲ್ಲಿ 16 ಕಟ್ಟಿನ ಮನೆ. ನಮ್ಮ ಕನ್ನಡದಲ್ಲಿ 16 ಕಟ್ಟಿನ ಮನೆ ಇಲ್ಲ. ನಮಗೆ ಚೌಕಟ್ಟಿನ ಮನೆ ಗೊತ್ತು, ಆದರೆ ಇಂಥ ಚೌಕಟ್ಟುಗಳು 4 16 ಕಟ್ಟಿನ ಮನೆ ಎಲ್ಲಿದೆ ಅಂತ ಹುಡುಕೊಂಡು ಕೇರಳಕ್ಕೆ ನಾನು ಮಾಡಾಮ ಕುಂಜುಕುಟ್ಟನ್ ಅವರ ಮನೆಗೆ ಹೋದೆ. ಅವರ ಮನೆಯೇ 16 ಕಟ್ಟಿನ ವೀಡು. ಹಾಗಾಗಿ ಆ ಮನೆಯನ್ನು ನೋಡಿದಾಗ ಹೀಗೂ ಉಂಟೆ ಅಂತ ನನಗೆ ಆಶ್ಚರ್ಯ ಆಯಿತು. ನನ್ನ ಕವರ್ ಪೇಜ್ನಲ್ಲಿ ಆ 16 ಕಟ್ಟಿನ ವೀಡಿನ ಒಂದು ಚಿತ್ರ ಇದೆ ಅಶ್ವತ್ಥಾಮದಲ್ಲಿ. ಅದನ್ನು ತಗೊಂಡು ನಾನು ಅದನ್ನು ಇಲ್ಲಿ ಬಳಸ್ಕೊಂಡೆ. ಯಾಕಂತ ಹೇಳಿದರೆ ಇದು ಭಾಳ ಅಪರೂಪ, ನಮಗೆ ಗೊತ್ತಿಲ್ಲದ್ದು. ಮತ್ತು ಅಲ್ಲಿಯೇ ಒಂದು ಜಮೀನ್ದಾರಿ ಪದ್ಧತಿಯೇ ಡಿಮಿನಿಷ್ ಆಗುವಂಥ ಒಂದು ಸ್ಥಿತಿ ಇದೆ ಅದರೊಳಗಡೆ, ಆ ಕಾದಂಬರಿ ಒಳಗಡೆ. ಈ ಜಮೀನ್ದಾರಿ ಪದ್ಧತಿಯಲ್ಲಿ ನಂಬೂದ್ರಿಗಳ ಜಮೀನ್ದಾರಿ ಪದ್ಧತಿಯನ್ನು ಅವರು ಅನುಷ್ಠಾನಕ್ಕೆ ತರುವಂಥ ಕ್ರಮ ಹೇಗೆ ಮತ್ತು ಅದು ಹೇಗೆ ಬಿದ್ದು ಹೋಯಿತು ಅಂತ ತಿಳ್ಕೊಳ್ಬೇಕಾದ್ರೆ ಅನೇಕ ಸಂಗತಿಗಳು, ಅದರ ಒಳಗಿನ ಸಂಗತಿಗಳು, ನಂಬೂದ್ರಿ ಮನೆತನಕ್ಕೆ ಸಂಬಂಧಪಟ್ಟಂಥ ಸಂಸ್ಕೃತಿಗಳು, ಅವರ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಸಂಗತಿಗಳು, ಇವೆಲ್ಲವೂ ಕೂಡ ಅದರೊಳಗಡೆ ಅಡಕವಾಗಿದೆ. ಇದನ್ನೆಲ್ಲ ತಿಳಿಯಲಿಕ್ಕೆ ಮೂಲ ಲೇಖಕರ ಜೊತೆ ನಾನು ಸುಮಾರು 2 ವಾರಗಳ ತನಕ, 1 ವಾರ ಅಲ್ಲಿ ಹೋಗಿದ್ದೆ, 1 ವಾರ ಅವರು ನನ್ನ ಮನೆಯಲ್ಲಿ ಬಂದಿದ್ದರು. 2 ವಾರಗಳ ತನಕ ನಾವು ವಿನಿಮಯ ಮಾಡಿಕೊಂಡು ಈ ಕಾದಂಬರಿಯನ್ನು ಬರೆದಿದ್ದೇವೆ. ಆದ್ದರಿಂದ ಅನುವಾದ ಮಾಡುವಂಥದ್ದು ಬಹಳ ಸುಲಭದ ಕೆಲಸ, ಏನು ನಾನು ಮಾಡಿಬಿಡ್ತೇನೆ ಅಂತ ಯಾರೂ ಹೋಗುವಂಥ ಪ್ರಯತ್ನ ಮಾಡಬೇಡಿ. ಅದನ್ನು ಮತ್ತೆ ಓದಿ ಅದರ ಒಳಗಿನ ಮೂಲ ಸ್ರೋತವನ್ನು ನೀವು ಕೈಗೆ ತಗೊಂಡು ಆಮೇಲೆ ಅನುವಾದ ಮಾಡಬೇಕೇ ಹೊರತು ಸುಮ್ಮನೆ ಇದ್ದಕ್ಕಿದ್ದ ಹಾಗೆ ಅನುವಾದ ಮಾಡುವಂಥದ್ದು ಸಾಧ್ಯ ಅಲ್ಲ, ಸಾಧು ಅಲ್ಲ. ಭೂತಾರಾಧನೆ ಬಗ್ಗೆ ಒಂದು ಪ್ರಶ್ನೆ ಬರಬೇಕಂತಿತ್ತು, ತುಂಬ ಆಲೋಚನೆ ಇತ್ತು. ಯಾಕಂದರೆ ಕಾಂತಾರದ ಕಾಲ ಇದು. ಈ ಭೂತಾರಾಧನೆ ಬಗ್ಗೆ ಒಂದೇ ಒಂದು ಪ್ರಶ್ನೆ ಅತ್ಯಂತ ಸಂಕ್ಷಿಪ್ತವಾಗಿ. ಭೂತಾರಾಧನೆ ಒಂದು ಜನಪದೀಯ ಆಚರಣಾ ರಂಗಭೂಮಿ ಆಗಿರೋದ್ರಿಂದ ಭೂತಾರಾಧನೆಯ ಕೆಲವೊಂದು ವಿಷಯಗಳನ್ನು ಕೆಲವು ನಾಟಕಗಳಲ್ಲಿ ನಾವು ಅಳವಡಿಸಿದ್ದನ್ನು ನೋಡಿದ್ದೇವೆ. ಗೋಂದೋಳ ಆಗಿರ್ಬೋದು ಅಥವಾ ಇತರ ನಾಟಕಗಳಾಗಿರ್ಬೋದು. ಬಟ್ ಭೂತಾರಾಧನೆ ಬಗ್ಗೆ ನೇರವಾದ ಪ್ರಶ್ನೆ ಇಲ್ಲ ನನ್ನದು. ಬೇರೆ ಒಂದು ಪ್ರಶ್ನೆ ಇದೆ ಸರ್, ಅದು ಕಾಲೇಜು ರಂಗಭೂಮಿಯ ಬಗ್ಗೆ. ಈಗ ಮಂಗಳೂರಿನಲ್ಲಿ ಇವತ್ತು ಬೆಳಗ್ಗೆ ಕೂಡ ನಾವೊಂದು ಇದೇ ಕಾರ್ಯಕ್ರಮದಲ್ಲಿ ನಾನು ಕೇಳಿದೆ, ಮಂಗಳೂರಿನಲ್ಲಿ ಹಲವಾರು ಕಾಲೇಜುಗಳು ರಂಗಭೂಮಿ ಚಟುವಟಿಕೆಗಳನ್ನು ಮಾಡ್ತಾ ಬರ್ತಾ ಇದೆ. ಅದನ್ನು ನೋಡ್ತಾ ಹೋದರೆ ಬೆರಳೆಣಿಕೆಯ ಕೆಲವು ಕಾಲೇಜುಗಳು ಮಾತ್ರ ಸಂಪೂರ್ಣವಾಗಿ ರಂಗಭೂಮಿಯಲ್ಲಿ ತೊಡಗಿರೋದು ಮಂಗಳೂರಿನಲ್ಲಿ. ಅದು ಕೆಲವೊಂದು ಕಾಲೇಜುಗಳು, ಅದು ಆಡಳಿತ ವರ್ಗ ಗಟ್ಟಿಯಾಗಿರುವಂತಹ ಕಾಲೇಜುಗಳಲ್ಲಿ ಒಂದು ವೇಗಗತಿಯಲ್ಲಿ ರಂಗಭೂಮಿ ನಡೀತಾ ಇದ್ದರು. ಈ ಸಣ್ಣ ಸಣ್ಣ ಕಾಲೇಜುಗಳು ಎಲ್ಲೋ ಒಂದು ಕಡೆ ಒಂದು ಸಮಸ್ಯೆ ಅಂದರೆ ಫೈನಾನ್ಷಿಯಲ್ ಡಿಫಿಕಲ್ಟಿ ಅಂತ ನಾವೇನು ಹೇಳ್ತೇವೆ. ಅದಕ್ಕೆ ಸರ್ಕಾರ ಏನು ಮಾಡಬಹುದು, ಅಥವಾ ಕರ್ನಾಟಕ ಸಾಹಿತ್ಯ ಪರಿಷತ್ನಂಥ ಸಂಘಗಳು ಏನು ಮಾಡಬಹುದು ಅನ್ನೋದು ಒಂದು ನನ್ನ ಪ್ರಶ್ನೆ. ನೋಡಿ, ಒಂದು ನಾವು ಗಮನಿಸಬೇಕಾದ್ದೇನು ಅಂತ ಹೇಳಿದರೆ, ಯುರೋಪಿನಲ್ಲಿ ರಂಗಭೂಮಿ ಹೇಗಿದೆ ಅಂತ. ಅಲ್ಲಿ
ಪ್ರೈಮರಿ ಸ್ಕೂಲಿಗೆ ಮಕ್ಕಳನ್ನು ಕಳಿಸುವಾಗ ನಿಮಗೆ ಈ ಮಕ್ಕಳಿಗೆ ನಾಟಕದಲ್ಲಿ ಆಸಕ್ತಿ ಇದೆಯೋ ಅಂತ ಅವರು ಫೈಂಡ್ ಔಟ್ ಮಾಡ್ತಾರೆ. ಪತ್ತೆ ಹಚ್ಕೊಂಡು ಆ ನಾಟಕದಲ್ಲಿ ಆಸಕ್ತಿ ಇರುವಂಥ ಪುಟ್ಟ ಪುಟ್ಟ ಪುಟಾಣಿಗಳನ್ನು ಒಂದು ಕಡೆ ಮಾಡ್ತಾರೆ, ಚಿತ್ರಕಲೆಯಲ್ಲಿ ಆಸಕ್ತಿ ಇರೋರು ಇನ್ನೊಂದು ಕಡೆ, ಇಲೆಕ್ಟ್ರಾನಿಕ್ ಮಾಧ್ಯಮದ ಸಣ್ಣ ಮನೆಯಲ್ಲೆಲ್ಲ ಫಿಟ್ಟಿಂಗ್ ಎಲ್ಲ ಮಾಡ್ತಾರಲ್ಲ, ಏನಲ್ಲೋ ಬೋಲ್ಟ್ ನಟ್ಟು ಲೂಸ್ ಮಾಡೋದು ಟೈಟ್ ಮಾಡೋದೆಲ್ಲ ಮಕ್ಕಳು ಮಾಡ್ತಿರ್ತಾರಲ್ಲ, ಅವ್ರನ್ನೊಂದು ಕಡೆ ಹೀಗೆ ಕಳಿಸ್ತಾರೆ. ಟೀಚರ್ಸ್ ಅವರ ಹಿನ್ನೆಲೆಯಲ್ಲಿ ಇರ್ತಾರೆ. ನಾನು ಯುರೋಪಿನಲ್ಲಿ ಕೆಲವಾರು ಇದನ್ನು ನೋಡಿದ್ದೇನೆ, ಶಾಲೆಗಳನ್ನು, ಪ್ರೈಮರಿ ಸ್ಕೂಲ್ಸ್ ನೋಡಿದ್ದೇನೆ. ಆ ಮಕ್ಕಳೆಲ್ಲ ಅವರಿಗೆ ಆದಂಥ ಪುಟ್ಟ ಒಂದು ಆಡಿಟೋರಿಯಂ ಇದೆ, ಅವರೇ ಹೋಗಿ ಲೈಟ್ ಆಪರೇಟ್ ಮಾಡ್ತಾರೆ, ಅವರೇ ಹೋಗಿ ಮೇಕಪ್ ಮಾಡ್ತಾರೆ, ಅವರೇ ಡೈಲಾಗ್ ಡೆಲಿವರಿ ಮಾಡ್ತಾರೆ. ಇದೆಲ್ಲ ಚಂದ. ಇದು ಈ ಮಕ್ಕಳೇ ಬೆಳೆದು ದೊಡ್ಡವರಾಗಿ ಯುರೋಪಿನ ರಂಗಭೂಮಿಯನ್ನು ಕಟ್ಟುವವರು. ಅಲ್ಲಿ ಅದಕ್ಕೆ ನೋಡಿ, ಅಲ್ಲಿನ ಕೆಲವು ನಾಟಕಗಳು, ಈಗ ಉದಾಹರಣೆಗೆ ಅಗತಾ ಕ್ರಿಸ್ಟಿದು ದಿ ಮೌಸ್ ಟ್ರ್ಯಾಪ್ ಇದೆಯಲ್ಲ, ಅದು ನನ್ನ ವಯಸ್ಸು ಅದಕ್ಕೆ 70 ವರ್ಷಗಳಿಂದ ನಿರಂತರವಾಗಿ ಕೊರೋನಾ ಕಾಲದಲ್ಲಿ ಸ್ವಲ್ಪ ತೊಂದರೆ ಆಯಿತು, ಅದು ಬಿಟ್ಟರೆ 70 ವರ್ಷಗಳ ಕಾಲ ನಿರಂತರವಾಗಿ ನಡೀತಾ ಇದೆ. ಆ ಹಳೆಯ ಥಿಯೇಟ್ರ್ ಬಿದ್ದೋಗಿದೆ, ನಾವು ಹೋಗುವಾಗ ಹಳೆ ಥಿಯೇಟ್ರ್ ಇಲ್ಲ, ಹೊಸ ಥಿಯೇಟ್ರಲ್ಲಿ ದಿ ಮೌಸ್ ಟ್ರ್ಯಾಪ್ ನಡೀತಾ ಇದೆ. 42nd ಸ್ಟ್ರೀಟ್ ಅನ್ನುವಂಥ ಒಂದು ನಾಟಕ ಇದೆ, ಅದು ಸುಮಾರು ಈಗ ಎಷ್ಟಾಗ್ಬೋದು, ಸುಮಾರು 40 ವರ್ಷಗಳಿಂದ ನಡೀತಾ ಇದೆ, ಅಲ್ಲಿ ಕಂಟಿನ್ಯೂಸ್ ನಡೀತಾ ಇದೆ. ಅದು ಕಮರ್ಷಿಯಲ್ ನಾಟಕಗಳು ಆದರೂ ಕೂಡ ಅಲ್ಲಿನ ಆಸಕ್ತಿಯನ್ನು ನೀವು ಗಮನಿಸಬೇಕು. ಅಲ್ಲಿ ಸಿನಿಮಾ ಥಿಯೇಟರ್ಗಳು ಇಲ್ಲ ಅಂತ ಬೇಕಾದರೂ ಹೇಳ್ಬೋದು, ಕಡಿಮೆ ಸಂಖ್ಯೆಯಲ್ಲಿದೆ. ಇದ್ದಂಥ ಕಾಂಪ್ಲೆಕ್ಸ್ ಸಿನಿಮಾ ಥಿಯೇಟರ್ಗಳನ್ನೆಲ್ಲ ತೆಗೆದುಹಾಕಿದ್ದಾರೆ. ಮಲ್ಟಿಪ್ಲೆಕ್ಸ್ಗಳು ಕೂಡ ಭಾಳ ಕಡಿಮೆ, ಯಾಕಂದರೆ ಸಿನಿಮಾ ಬೇಕಿದ್ದರೆ ಅವರಿಗೆ ಮನೆಯೊಳಗಡೆ ಸಿಗುತ್ತೆ. 100 ಸಾವಿರಾರು ಚಾನಲ್ಗಳಿವೆ ಮನೆಯಲ್ಲಿ. ನಾಟಕ ಅವರಿಗೆ ಸಿಕ್ಕುವುದು ಥಿಯೇಟ್ರಿಗೆ ಹೋದಾಗ ಸಿಕ್ಕುವಂಥ ಆ ಸಮಸ್ಪರ್ಶ ಭಾವದಿಂದ ಕೂಡಿದಂಥ ಹಸಿಯಾದ ಬಿಸಿಯಾದಂಥ ಒಂದು ಅನುಭವವನ್ನು ಕೊಡುವಂಥ ನಾಟಕಕ್ಕೆ ಅವರೆಲ್ಲ ಮುಗಿಬೀಳ್ತಾ ಇದ್ದಾರೆ. ಹಾಗಾಗಿ ನಮ್ಮಲ್ಲಿಯೂ ಕೂಡ ಅದೇ ಥರದ ಪ್ರಯೋಗವನ್ನು ಮಾಡುವುದು ಸಾಧ್ಯ ಆದರೆ, ನಮ್ಮ ಮಕ್ಕಳಿಗೆ ಎಳವೆಯಿಂದಲೇ ರಂಗಭೂಮಿಯನ್ನು ಕಲಿಸಿಕೊಡೋದು ಸಾಧ್ಯ ಆದರೆ ಏನೋ ಬದಲಾವಣೆಗಳಾಗ್ಬೋದು. ನಮ್ಮ ಕರ್ನಾಟಕ ಸರ್ಕಾರ ಇತರ ಸರ್ಕಾರಗಳಿಗಿಂತ, ಬೇರೆ ಬೇರೆ ರಾಜ್ಯಗಳ ಸರ್ಕಾರಗಳಿಗಿಂತ ಭಿನ್ನ ಒಂದರ್ಥದಲ್ಲಿ. ಯಾಕಂತಂದರೆ ರಂಗಾಯಣ ಎನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ, BV ಕಾರಂತರಿಂದ ಮೊದಲುಗೊಂಡು ಸ್ಥಾಪನೆ ಮಾಡಿ 5 ಬ್ರಾಂಚನ್ನು ರಾಜ್ಯದ ಉದ್ದಗಲಗಳಲ್ಲಿ ಮಾಡಿ 5 ಬ್ರಾಂಚಿನ ಮೂಲಕ ಅನೇಕ ಕಲಾವಿದರನ್ನ ತರಬೇತಿ ಕೊಟ್ಟು ಹೊರಗೆ ತರುವಂಥದ್ದು, ರಾಜ್ಯದ ಎಲ್ಲ ಕಡೆಯಲ್ಲೂ ರಂಗಭೂಮಿ ಪಸರಿಸುವಂತೆ ಮಾಡುವಂಥದ್ದು, ಇದು ಬಹುದೊಡ್ಡ ಕೆಲಸ. ಇದು ಅನೇಕ ರಾಜ್ಯಗಳಲ್ಲಿ ಇಲ್ಲ. ಭೋಪಾಲದಲ್ಲಿ ರಂಗಮಂಡಲದಲ್ಲಿ ಸ್ವಲ್ಪ ಇಂಥ ಕೆಲಸಗಳು ನಡೀತದೆ, ಡೆಲ್ಲಿಯಲ್ಲಿ ನಡೀತದೆ, ಆದರೆ ಎಲ್ಲ ಕಡೆಗಳಲ್ಲಿ ಇಲ್ಲ ಎನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಒಂದು ರಂಗಭೂಮಿಯ ಚಟುವಟಿಕೆ ಸರ್ಕಾರದ ವತಿಯಿಂದಲೂ ಇಲ್ಲಿ ನಡೀತಾ ಇದೆ. ಆದರೆ ಏನಾಗಬೇಕು ಬಹಳ ಮುಖ್ಯವಾಗಿ ಅಂತಂದರೆ, ಪ್ರತಿ ಶಾಲೆಯಲ್ಲೂ ಕೂಡ ಒಬ್ಬ ರಂಗ ಅಧ್ಯಾಪಕನನ್ನು ನೇಮಕ ಮಾಡಬೇಕು. ಆ ಮೂಲಕ ರಂಗಭೂಮಿಯನ್ನು ವಿಸ್ತಾರ ಮಾಡೋದಕ್ಕೆ ಸಾಧ್ಯ. ಈಗಿನ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ರಂಗಭೂಮಿಗೆ ವಿಶೇಷ ಆದ್ಯತೆ ಕೊಟ್ಟಿದ್ದಾರೆ. ಆ ಆದ್ಯತೆಯನ್ನು ಪರಿಗಣಿಸಿ ಪ್ರತಿ ಕಾಲೇಜುಗಳಲ್ಲಿ, ಪ್ರತಿ ಹೈಸ್ಕೂಲ್ಗಳಲ್ಲಿ ಕೂಡ ಒಂದು ಅಧ್ಯಾಪಕನನ್ನು ರಂಗಭೂಮಿಗಾಗಿ ಏರ್ಪಾಡು ಮಾಡಿದರೆ ಎಷ್ಟೋ ಸುಧಾರಣೆ ಆಗ್ತದೆ. ಸತ್ಯ, ಒಳ್ಳೆಯ ಉತ್ತರ ಕೊಟ್ಟಿದ್ದೀರಿ. ಈ ಒಂದು ಸಂವಾದಗೋಷ್ಠಿಯನ್ನು ಇಲ್ಲಿ ಮುಖ್ಯವಾಗಿ ಇವತ್ತಿನ ಅತಿಥಿ ಅಂತ ನಾನು ತಗೊಳ್ಳುವಂಥದ್ದು ನಮ್ಮ ಮುಡ್ಡುಮುಡಿಬೇಳೆಯವರು. ಅತ್ಯಂತ ಹಿರಿಯ ಜಾನಪದ ವಿದ್ವಾಂಸರು. ನಮ್ಮದು ಅತ್ಯಂತ ಹಿರಿಯ ಜಾನಪದ ವಿದ್ವಾಂಸರು. ನಾವೆಲ್ಲರಲ್ಲಿ ಸೇರಿದ್ದೇವೆ, ಒಟ್ಟಾಗಿದ್ದೇವೆ, ನಿಮಗೆ ಸಂವಾದಕ್ಕೆ ಆಹ್ವಾನ ಕೊಟ್ಟಿದ್ದೇವೆ, ಒಟ್ಟಾಗಿ ಪ್ರಶ್ನೆ ಹಾಕಿದ್ದೇವೆ, ಉತ್ತರ ನೀಡಿದ್ದೀರಿ. ಈ ಸಮ್ಮೇಳನದ ಸಂವಾದಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಅಧ್ಯಕ್ಷರು ಮಾತಾಡುವುದಿಲ್ಲ, ಆಟಕ್ಕೆ ಸಮಯ ಇಲ್ಲ, ನಾವೆಲ್ಲ ಎದ್ದು ನಿಂತು ಈ ಒಂದು ಗೋಷ್ಠಿ ವಿರಾಮ ಕೊಡೋಣ. ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಪ್ರಶ್ನೆಗಳು ಬಂದಿದೆ. ಸಮರ್ಪಕವಾದ ಉತ್ತರವನ್ನು ನಮ್ಮ ಸಮ್ಮೇಳನಾಧ್ಯಕ್ಷರು ನೀಡಿದ್ದಾರೆ. ಇದರಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸಲಿಕ್ಕೆ ಬೇಕಾಗಿ ಶಾರದಾ ಪದವಿ ಪೂರ್ವ ಕಾಲೇಜಿನ ಪ್ರಾಧ್ಯಾಪಕಿಯಾಗಿರುವಂತಹ ಶ್ರೀಮತಿ ಅನುಪಮರವರು ನಿರ್ವಹಿಸ್ತಾರೆ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಅದುವೇ ಮನಕ್ಕೆ ಮುದ ಕೊಡುವ ಹೆಮ್ಮೆಯ ಕನ್ನಡ. ಇಲ್ಲಿ ನೆರೆದಿರುವ ಎಲ್ಲ ಕನ್ನಡ ಮನಸ್ಸುಗಳಿಗೆ ಶುಭ ಸಂಜೆ. ಪ್ರಪ್ರಥಮವಾಗಿ ಕನ್ನಡಾಂಬೆಗೆ ನಮಿಸುತ್ತಾ, ಕನ್ನಡಕ್ಕಾಗಿ ದುಡಿದ ಮಡಿದ ಎಲ್ಲ ಮಹನೀಯರನ್ನು ಗೌರವದಿಂದ ಸ್ಮರಿಸುತ್ತಾ, ಮಂಗಳೂರು ತಾಲೂಕು ಸಾಹಿತ್ಯ ಸಮ್ಮೇಳನದ ಕನ್ನಡ ನುಡಿ ಹಬ್ಬದ ಸಂಭ್ರಮದಲ್ಲಿ ಆಯೋಜಿಸಿರುವಂತಹ ಸಮ್ಮೇಳನಾಧ್ಯಕ್ಷರೊಂದಿಗೆ ಸಂವಾದ, ಈ ಕಾರ್ಯಕ್ರಮಕ್ಕೆ ವಂದನಾರ್ಪಣೆ ಸಲ್ಲಿಸಲು ನಿಮ್ಮ ಮುಂದೆ ನಿಂತಿರುವೆನು. ಸಮ್ಮೇಳನಾಧ್ಯಕ್ಷತೆಯ ದೊಡ್ಡ ಜವಾಬ್ದಾರಿಯನ್ನು ಲೀಲಾಜಾಲವಾಗಿ ನಿಭಾಯಿಸುತ್ತಾ ಕಾರ್ಯಕ್ರಮಕ್ಕೆ ಉತ್ತಮ ಮೆರುಗನ್ನು ತಂದುಕೊಟ್ಟಿರುವ ಜೊತೆಗೆ ಸಂವಾದದಲ್ಲಿ
ಬಹಳ ಸಕ್ರಿಯವಾಗಿ ಪಾಲ್ಗೊಂಡಿರುವಿರಿ. ನೀವಾಡಿದ ಮಾತೆಂಬ ಮಾಣಿಕ್ಯವು ನಮ್ಮೆಲ್ಲರಿಗೂ ಹೊಸ ಹುರುಪನ್ನು ತಂದುಕೊಟ್ಟಿದೆ. ಇಂತಹ ಹಿರಿಯ ಸಾಹಿತಿ ಮತ್ತು ರಂಗಕರ್ಮಿ ಡಾಕ್ಟರ್ ದಾಮೋದರ ಶೆಟ್ಟಿ ಅವರಿಗೆ ಮಂಗಳೂರು ಕನ್ನಡ ತಾಲೂಕು ಸಾಹಿತ್ಯ ಪರಿಷತ್ತಿನ ಪರವಾಗಿ ಗೌರವಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಹಿರಿಯ ಸಾಹಿತಿ ಶ್ರೀ ಮೋಹನ್ ದಾಸ್ ಸುರತ್ಕಲ್ ಅವರಿಗೆ ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಸಂವಾದದಲ್ಲಿ ಭಾಗವಹಿಸಿದಂತಹ ಶ್ರೀ ಮುದ್ದು ಮೂಡುಬೆಳ್ಳೆ, ಶ್ರೀ ಶೀನಾ ನಾಡೋಳಿ, ಶ್ರೀಮತಿ ಭವ್ಯಾ ಶೆಟ್ಟಿ, ಶ್ರೀ ಡೊಂಬಯ್ಯ ಇಟ್ಕುದಿ, ಕುಮಾರಿ ಅನನ್ಯ ಎ ಮತ್ತು ಕುಮಾರಿ ವೈಭವಿ ಇವರಿಗೆ ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅನಂತ ಧನ್ಯವಾದಗಳು. ಆರಂಭದಲ್ಲಿ ಅತಿಥಿ ಅಭ್ಯಾಗತರನ್ನು ಪರಿಚಯಿಸಿ ಸ್ವಾಗತಿಸಿದ ಶ್ರೀಮತಿ ರತ್ನಾವತಿ ಬೈಕಾಡಿ ಅವರಿಗೆ ಪ್ರೀತಿ ತುಂಬಿದ ಧನ್ಯವಾದಗಳು. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಕೊಟ್ಟಂತಹ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಅವರಿಗೆ ಆದರಾಭಿಮಾನದ ವಂದನೆಗಳು. ಕಾರ್ಯಕ್ರಮ ಸೊಗಸಾಗಿ ಮೂಡಿಬರಲು ಸಹಕರಿಸಿದ ಎಲ್ಲ ಸಾಹಿತ್ಯ ಪ್ರೇಮಿಗಳಿಗೆ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ವೀಕ್ಷಕರಿಗೂ ಹೃದಯ ಸ್ಪರ್ಶಿ ಧನ್ಯವಾದಗಳು. ಅವಕಾಶ ಕಲ್ಪಿಸಿಕೊಟ್ಟದ್ದಾಗಿ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ.